ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತತೋ ಜಯಮುದೀರಯೇ. ಅಷ್ಟಪ್ರಾಯೇಷು ಅಭದ್ರೇಷು ಅಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ನಿತ್ಯಂ ಭಾಗವತ ಸೇವಯಾ. ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಭಕ್ತಿರ್ಭವತಿ ನೈಷ್ಠಿಕಿ. ಭಾಗವತ 4ನೇ ಸ್ಕಂದ 6ನೇ ಅಧ್ಯಾಯ ಶ್ಲೋಕ 29. ರಕ್ತಕಂಠ ಖಗಾನೀಕಾ ಸ್ವರಮಂಡಿತ ಷಟ್ಪದಂ ಕಲಹಂಸ ಕುಲ ಪ್ರೇಷ್ಟಂ ಕರದಂಡ ಜಲಾಶಯಂ. ಆ ದಿವ್ಯವಾದ ಅರಣ್ಯದಲ್ಲಿ ಅನೇಕ ಸುಂದರವಾದ ಪಕ್ಷಿಗಳಿದ್ದವು. ಅವುಗಳ ಕುತ್ತಿಗೆ ಕೆಂಪು, ಅವುಗಳ ಮಧುರವಾದ ಧ್ವನಿಯು ದುಂಬಿಗಳ ಕೇಳಿಸ್ತಾ ಇಲ್ಲ ಪ್ರಭುಜಿ. ದಿವ್ಯವಾದ ಅರಣ್ಯದಲ್ಲಿ ಅನೇಕ ಪಕ್ಷಿಗಳಿದ್ದವು. ಅವುಗಳ ಕುತ್ತಿಗೆ ಕೆಂಪು, ಅವುಗಳ ಮಧುರವಾದ ಧ್ವನಿಯು ದುಂಬಿಗಳ ಝೇಂಕಾರದೊಂದಿಗೆ ಶೇರ್ ಹೋಯ್ತು ಇಲ್ಲಿ. ಬೆರೆತು ಕಿವಿಗೆ ಮಾತಾಜಿ ಪ್ರಭುಜಿ ರೂಪಾ ಮಾತಾಜಿ ಹತ್ರ ಇಲ್ಲ. ನೋಡಿ ಮಾತಾಜಿ ಅವ್ರು ಕಂಟಿನ್ಯೂ ಮಾಡಿ. ಇಲ್ಲಿ ನನಗೆ ಇದು ಇದಿದೆ ಅಷ್ಟೇ, ಮೊಬೈಲ್ ಇದೆ ಅಷ್ಟೇ, ಇದರಲ್ಲಿಲ್ಲ. ಕಂಟಿನ್ಯೂ ಮಾಡಿ. ಮಾತಾಜಿ ಸ್ಕ್ರೀನ್ ಶೇರ್ ಮಾಡ್ತೀರಾ? ಕಂಟಿನ್ಯೂ ಮಾಡಿ. ಶ್ಲೋಕಗಳು ಭಾವಾರ್ಥ ಕಂಟಿನ್ಯೂ ಮಾಡಿ, 2 ಮಾಡಿ. ಸರಿ ಪ್ರಭು. ಹರೇ ಕೃಷ್ಣ. ಮತ್ತೆ ಸ್ಕ್ರೀನ್ ಶೇರ್ ಮಾಡ್ಬೇಕಾ? ನಿಮ್ಮನ್ನ
ಎಸ್ ಮಾತಾಜಿ. ಮಾತಾಡಿ. ಮಲ್ಲಿಕಾ ಮಾತಾಜಿ ಶ್ಲೋಕ ಕಂಟಿನ್ಯೂ ಮಾಡಿ. ಯಾವ್ದು ಶ್ಲೋಕ? 29. ರೂಪ ಮಾತಾಜಿ ನೀವೇ ಕಂಟಿನ್ಯೂ ಮಾಡಿ ಆಯ್ತಾ ಶ್ಲೋಕ. ಯಾವ್ದು ಓದ್ಬೇಕು ನಾವು? 29 ಸ್ಟಾರ್ಟ್ ಮಾಡಿದಾಗ ಅನುವಾದ ಅಲ್ಲ? ಅನುವಾದ. ಹರೇ ಕೃಷ್ಣ. ಆ ದಿವ್ಯವಾದ ಅರಣ್ಯದಲ್ಲಿ ಅನೇಕ ಸುಂದರವಾದ ಪಕ್ಷಿಗಳಿದ್ದವು. ಅವುಗಳ ಕುತ್ತಿಗೆ ಕೆಂಪು, ಅವುಗಳ ಮಧುರವಾದ ಧ್ವನಿಯು ದುಂಬಿಗಳ ಝೇಂಕಾರದೊಂದಿಗೆ ಬೆರೆತು ಕಿವಿಗೆ ಇಂಪಾಗಿ ಕೇಳಿಸುತ್ತಿತ್ತು. ಸರೋವರಗಳು ಕಲವರ ಮಾಡುತ್ತಿರುವ ಹಂಸಗಳಿಂದಲೂ ದೃಢವಾದ ದಂಟುಳ್ಳ ತಾವರೆಗಳಿಂದಲೂ ಮನೋಹರವಾಗಿದ್ದವು. ಹರೇ ಕೃಷ್ಣ. ರಿಪೀಟ್ ಮಾಡಿಸಿ ಮಾತಾಜಿ. ಆ ದಿವ್ಯವಾದ ಅರಣ್ಯದಲ್ಲಿ, ಹರೇ ಕೃಷ್ಣ ರಿಪೀಟ್ ಮಾಡಿ. ಆ ದಿವ್ಯವಾದ ಅರಣ್ಯದಲ್ಲಿ ಅನೇಕ ಸುಂದರವಾದ ಪಕ್ಷಿಗಳಿದ್ದವು. ಅನೇಕ ಸುಂದರವಾದ ಪಕ್ಷಿಗಳಿದ್ದವು. ಅವುಗಳ ಕುತ್ತಿಗೆ ಕೆಂಪು, ಅವುಗಳ ಮಧುರವಾದ ಧ್ವನಿಯು ದುಂಬಿಗಳ ಝೇಂಕಾರದೊಂದಿಗೆ ಬೆರೆತು ಕಿವಿಗೆ ಇಂಪಾಗಿ ಕೇಳಿಸುತ್ತಿದ್ದಿತು. ಸರೋವರಗಳು ಕಲವರ ಮಾಡುತ್ತಿರುವ ಹಂಸಗಳಿಂದಲೂ ದೃಢವಾದ ದಂಟುಳ್ಳ ತಾವರೆಗಳಿಂದಲೂ ಮನೋಹರವಾಗಿದ್ದು. ಯಾರು ಓದ್ಲಿಕ್ಕೆ ಈಗ? ಮಾತಾಜಿ ನೆಕ್ಸ್ಟ್ ಶ್ಲೋಕ. ಎಯಿಂದ ಶುರು ಮಾಡಿದ್ರು. ನಿನ್ನೆ ಮಂಜುಳಾ ಮಾತಾಜಿ ಆಯ್ತು ನಿನ್ನೆ. ಹೌದು, ಮಂಜುಳಾ ಆದ್ಮೇಲೆ ನೆಕ್ಸ್ಟ್ ಹೇಳಿ ಯಾರಿದ್ರು. ಬಸವರಾಜ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅರಣ್ಯದ ಸೌಂದರ್ಯಕ್ಕೆ ಇಬ್ಬು ಕೊಟ್ಟಂತೆ ಹಲವಾರು ಸರೋವರಗಳು ಅಲ್ಲಿದ್ದವು. ಆ ಸರೋವರಗಳಲ್ಲಿ ಕಮಲಗಳು, ಪಕ್ಷಿಗಳು ಮತ್ತು ದುಂಬಿಗಳೊಡನೆ ಹಾಡಿ ನಲಿಯುವ ಹಂಸಗಳು ತುಂಬಿದ್ದವು. ಇವನ್ನೆಲ್ಲ ನೋಡಿದರೆ ಆ ಪ್ರದೇಶವು ಎಷ್ಟು ರಮಣೀಯವಾಗಿದ್ದಿತು. ಅದನ್ನು ದಾಟಿ ಹೋಗುವಾಗ ದೇವತೆಗಳು ಆ ಸುಂದರ ವಾತಾವರಣವನ್ನು ನೋಡಿ ಹೇಗೆ ಸಂತೋಷಪಟ್ಟರು ಎನ್ನುವುದು ನಮಗೆ ತಿಳಿಯುತ್ತದೆ.
ಈ ಭೂಗ್ರಹದ ಮೇಲೆ ಮಾನವನು ಅನೇಕ ಸುಂದರ ಮಾರ್ಗಗಳನ್ನು ನೆಲೆಗಳನ್ನು ನಿರ್ಮಿಸಿಕೊಂಡಿದ್ದಾನೆ. ಆದರೆ ಅವು ಯಾವುವು ಈ ಶ್ಲೋಕದಲ್ಲಿ ವರ್ಣಿಸಿರುವ ಕೈಲಾಸದ ಸೌಂದರ್ಯವನ್ನು ಮೀರಿಸಲಾರವು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಶ್ಲೋಕ ಓದ್ಲಿಯಾ? ಎಸ್ ಮಾತಾಜಿ. ಸಂಗೃಷ್ಟ ವನಕುಂಜರ ಸಂಗೃಷ್ಟ ವನಕುಂಜರ ಸಂಗೃಷ್ಟ ಹರಿಚಂದನ ವಾಯುನಾ ಹರಿಚಂದನ ವಾಯುನಾ ಯಜನ ಶ್ರೀನಾ ಅಧಿಪುಣ್ಯ ಜನ ಸ್ತ್ರೀಣಾಂ ಯತ್ಮನಃ ಮುಹುರ್ಮುಹುರ್ಮುನ್ಮತಯತ್ಮನಃ. ಯಾಕೆ ಪಡ್ತಾರೆ ಸೆನ್ಗಿಲ್ಲ? ಈ ವಾತಾವರಣದ ಪ್ರಭಾವದಿಂದ ಈ ವಾತಾವರಣದ ಪ್ರಭಾವದಿಂದ ಆನೆಗಳು ಮನಕಲಕಿ ಶ್ರೀಗಂಧದ ಕಾಡಿನಲ್ಲಿ ಹಿಂಡು ಹಿಂಡಾಗಿ ಸೇರುತ್ತವೆ. ಬೀಸುವ ಗಾಳಿಯು ಅಲ್ಲಿನ ಸುಂದರಿಯರ ಮನಸ್ಸುಗಳು ಕಾಮಕೇಳಿಗಾಗಿ ಮತ್ತಷ್ಟು ತಪ್ಪಿಸುವಂತೆ ಮಾಡುತ್ತದೆ. ನೆಕ್ಸ್ಟ್ ಯಾರು ಭಾವತ್? ಸುದ್ದ ಬಾಯಿ ಕೊಡ್ಸ ಮತ್ತೆ ಅಶ್ವಿನಿ ಮಾತಾಜಿ ಭಾವಾರ್ಥ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದ್ತೇನೆ ಮಾತಾಜಿ. ಹರೇ ಕೃಷ್ಣ. ಭೌತ ಜಗತ್ತಿನಲ್ಲಿ ಒಳ್ಳೆಯ ಹಿತವಾದ ವಾತಾವರಣವಿದ್ದರೆ ಲೌಕಿಕ ಪ್ರವೃತ್ತಿಯ ಜನರ ಮನಸ್ಸುಗಳಲ್ಲಿ ದೇಹದ ಸುಖದ ಹಸಿವು ಜಾಗೃತವಾಗುತ್ತದೆ. ಈ ಪ್ರವೃತ್ತಿಯು ಭೌತ ಜಗತ್ತಿನಲ್ಲೆಲ್ಲ ಕಂಡುಬರುತ್ತದೆ. ಈ ಭೂಮಿಯ ಮೇಲೆ ಮಾತ್ರವಲ್ಲದೆ ಇತರ ಊರ್ಧ್ವ ಲೋಕಗಳಲ್ಲೂ ಅಷ್ಟೇ. ಭೌತ ಜಗತ್ತಿನಲ್ಲಿ ಜೀವಿಗಳ ಮನಸ್ಸಿನ ಮೇಲೆ ವಾತಾವರಣವು ಬೀರುವ ಪ್ರಭಾವದ ವಿಷಯದಲ್ಲಿ ಕಂಡುಬರುವ ಈ ಪರಿಸ್ಥಿತಿಗೆ ಆಧ್ಯಾತ್ಮಿಕ ಜಗತ್ತಿನ ಪರಿಸ್ಥಿತಿಯು ಸಂಪೂರ್ಣ ವಿರುದ್ಧವಾಗಿದೆ. ಅಲ್ಲಿರುವ ಸ್ತ್ರೀಯರು ಈ ಭೌತ ಜಗತ್ತಿನಲ್ಲಿರುವವರಿಗಿಂತ ಸಾವಿರಾರು ಪಾಲು ಅಧಿಕ ಸೌಂದರ್ಯ ಉಳ್ಳವರು. ಅಲ್ಲಿನ ಆಧ್ಯಾತ್ಮಿಕ ವಾತಾವರಣವು ಉತ್ತಮವಾದದ್ದು. ಹಿತಕರ ವಾತಾವರಣವಿದ್ದರೂ ಅಲ್ಲಿನ ಸುಂದರ ಸ್ತ್ರೀಯರ ಮನಸ್ಸುಗಳು ಅಸ್ಥಿರಗೊಳ್ಳುವುದಿಲ್ಲ. ಏಕೆಂದರೆ ಆಧ್ಯಾತ್ಮಿಕ ಪ್ರಪಂಚವಾದ ವೈಕುಂಠ ಲೋಕಗಳಲ್ಲಿ ವಾಸ ಮಾಡುವವರ ಮನಸ್ಸುಗಳು ಭಗವಂತನ ಮಹಿಮೆಗಳನ್ನು ಕೀರ್ತಿಸುವುದರಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನವಾಗಿರುತ್ತವೆಂದರೆ ಅದನ್ನು ಬೇರೆ ಯಾವುದೇ ಸಂತೋಷವು ಮೀರಿಸಲು ಸಾಧ್ಯವಿಲ್ಲ. ಭೌತ ಜಗತ್ತಿನ ಸುಖಗಳೆಲ್ಲದರ ಹರೇ ಕೃಷ್ಣ ಮಾತಾಜಿ. ಸ್ಕ್ರೋಲ್ ಡೌನ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಭೌತ ಜಗತ್ತಿನ ಸುಖಗಳೆಲ್ಲದರ ಶಿಖರ ಪ್ರಾಯವಾದ ಲೈಂಗಿಕ ಸುಖವು ಅದಕ್ಕೆ ಸಮನಾಗುವುದಿಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವೈಕುಂಠ ಲೋಕದಲ್ಲಿ ಉತ್ತಮತರ ವಾತಾವರಣವು ಸೌಲಭ್ಯಗಳು ಇದ್ದರೂ ಅಲ್ಲಿ ಲೈಂಗಿಕತೆಗೆ ಪ್ರಚೋದನೆ ಇರುವುದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದಂತೆ 2.59 ಪರಂ ದೃಷ್ಟ್ವಾ ನಿವರ್ತತೆ. ಅಲ್ಲಿನ ನಿವಾಸಿಗಳು ಆಧ್ಯಾತ್ಮಿಕವಾಗಿ ಎಷ್ಟು ಮಟ್ಟಿಗೆ ಜಾಗೃತವಾಗಿರುತ್ತಾರೆಂದರೆ ಆ ಆಧ್ಯಾತ್ಮಿಕತೆ ಎದುರಿಗೆ ದೇಹ ಸುಖವು ಅತ್ಯಲ್ಪವಾಗಿ ಬಿಡುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಓದ್ಲಿಯಾ ಮತ್ತೆ ನೆಕ್ಸ್ಟ್? ಎಸ್ ಮಾತಾಜಿ. ಪ್ರಭುಜಿ ಅಲ್ಲಿವರೆಗೆ ಓದ್ತಾ ಹೋಗಿ. ಶ್ಲೋಕ 31. ವೈಡೂರ್ಯ ಕೃತ ಸೋಪಾನಃ ವಾಪ್ಯ ಉತ್ಪಲ ಮಾಲಿನೀ ಪ್ರಾಪ್ತಂ ಕಿಂ ಪುರುಷೈಃ ದೃಷ್ಟ್ವಾ ते आराधदृशु पटम्
ते वैडूर्यकृत सोपाना वैडूर्यकृतसोपाना वाप्य उत्तलमालिनीः वाप्याप्यलमालिनी प्राप्तं किं पुरुषे दृष्ट्वा प्राप्तं किं पुरुषै दृष्ट्वा ते आराधदृशुवटम् ते आराधदृशुवटम् ಅನುವಾದ ಸ್ನಾನ ಘಟ್ಟಗಳು ಅಲ್ಲಿಯ ಮೆಟ್ಟಿಲುಗಳು ಸ್ನಾನಘಟ್ಟಗಳು ಅಲ್ಲಿಯ ಮೆಟ್ಟಿಲುಗಳು ವೈಡೂರ್ಯ ಮಣಿಯಿಂದ ನಿರ್ಮಿತವಾಗಿದ್ದು ನೀರಿನ ತುಂಬ ತಾವರೆ ಹೂವುಗಳಿದ್ದವು ಅಂತಹ ಸರೋವರಗಳನ್ನು ದಾಟಿ ಹೋಗುತ್ತಾ ದೇವತೆಗಳು ಒಂದು ದೊಡ್ಡ ಆಲದ ಮರವಿದ್ದ ಸ್ಥಳವನ್ನು ತಲುಪಿದರು. ಹರೇ ಕೃಷ್ಣ. ಶ್ಲೋಕ 32. ಸಯೋಜನ ಶತ ಉತ್ಸೇದಃ ಪಾದೋ ನ ವಿಟಪಾಯತಃ ಪರ್ಯಕೃತಾಚಲಚ್ಛಾಯೋ ನಿರ್ನೀಡಾ ತಾಪವರ್ಜಿತಃ ಸಯೋಜನ ಶತೋತ್ಸೇದಃ ಪಾದೋ ನ ವಿಟಪಾಯತಃ ಪರ್ಯಾಕೃತಚಲಾಚ್ಛಯೋ ನಿರ್ನೀಡಾಸ್ತಾಪವರ್ಜಿತಃ ಅನುವಾದ ಆ ವಟವೃಕ್ಷವು 800 ಮೈಲು ಎತ್ತರವಾಗಿತ್ತು. ಅದರ ಶಾಖೆಗಳು ಸುತ್ತಲೂ 600 ಮೈಲಿಗಳಿಗೂ ಹೆಚ್ಚು ದೂರಕ್ಕೆ ಹರಡಿಕೊಂಡಿದ್ದುವು. ಸದಾಕಾಲವು ಸೊಗಸಾದ ನೆರಳು ಅಲ್ಲಿಯ ವಾತಾವರಣವನ್ನು ತಂಪುಗೊಳಿಸಿದಿತ್ತು. ಆದರೂ ಅಲ್ಲಿ ಪಕ್ಷಿಗಳ ಸದ್ದುಗದ್ದಲವಿರಲಿಲ್ಲ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು? ಮಾತಾಜಿ ನೀವೇ ಅಂತ ಓದ್ಬಿಡಿ, ಚಿಕ್ಕದಿದೆ. ಭಾವಾರ್ಥ. ಸಾಮಾನ್ಯವಾಗಿ ಪ್ರತಿಯೊಂದು ಮರದಲ್ಲೂ ಹಕ್ಕಿಗೂಡುಗಳಿರುತ್ತವೆ. ಸಂಜೆಯ ಹೊತ್ತು ಪಕ್ಷಿಗಳು ಅಲ್ಲಿ ಸೇರಿ ಗದ್ದಲ ಉಂಟು ಮಾಡುತ್ತವೆ. ಆದರೆ ಈ ಆಲದ ಮರದಲ್ಲಿ ಗೂಡುಗಳಿರಲಿಲ್ಲವಾದ್ದರಿಂದ ಅದು ನಿಶ್ಶಬ್ದವಾಗಿ ಶಾಂತವಾಗಿದ್ದಿತ್ತು. ಸದ್ದಿನಿಂದಾಗಲಿ ತಾಪದಿಂದಾಗಲಿ ಅಲ್ಲಿ ತೊಂದರೆ ಇರಲಿಲ್ಲ. ಆದ್ದರಿಂದ ಧ್ಯಾನಕ್ಕೆ ಪ್ರಶಸ್ತವಾದ ಸ್ಥಳವಾಗಿದ್ದಿತ್ತು. ಹರೇ ಕೃಷ್ಣ. ತಸ್ಮಿನ್ ಮಹಾಯೋಗಮಯೇ ಮುಮುಕ್ಷು ಶರಣೇ ಸುರಾಃ ದದೃಶುಃ ಶಿವಂ ಆಸೀನಂ ತ್ಯಕ್ತಾ ಆಮರ್ಷಂ
ಇವ ಆಂತಕಂ ಯಥಾಮರ್ಷಮಿವಾಂತಕಂ ತಸ್ಮಿನ್ ಮಹಾಯೋಗಮಯೇ ತಸ್ಮಿನ್ ಮಹಾಯೋಗಮಯೇ ಶರಣೇ ಸುರಾಃ ಮುಮುಕ್ಷು ಶರಣೇ ಸುರಾಃ ದದೃಶುಃ ಶಿವಮಾಸೀನಂ ದದೃಶು ಶಿವಮಾಸೀನಂ ತ್ಯಕ್ತಾಮರ್ಷಮಿವಾಂತಕಂ ಯಥಾಮರ್ಷಮಿವಾಂತಕಂ. ಅನುವಾದ: ಯೋಗಿಗಳಿಗೆ ಪರಿಪೂರ್ಣತೆಯನ್ನು ಸಕಲ ಜನರಿಗೆ ಮೋಕ್ಷವನ್ನು ನೀಡಲು ಸಮರ್ಥನವಾಗಿದ್ದ ಆ ವಟವೃಕ್ಷದ ಕೆಳಗೆ ಶಿವನು ಕುಳಿತಿರುವುದನ್ನು ದೇವತೆಗಳು ನೋಡಿದರು. ಅವನು ನಿತ್ಯವಾದ ಕಾಲದಂತೆ ಗಂಭೀರವಾಗಿ ಕ್ರೋಧರಹಿತನಾಗಿ ತೋರುತ್ತಿದ್ದನು. ರಿಪೀಟ್ ಮಾಡಿ. ಯೋಗಿಗಳಿಗೆ ಪರಿಪೂರ್ಣತೆಯನ್ನು ಸಕಲ ಜನರಿಗೆ ಮೋಕ್ಷವನ್ನು ನೀಡಲು ಸಮರ್ಥವಾಗಿದ್ದ ಆ ವಟವೃಕ್ಷದ ಕೆಳಗೆ ಶಿವನು ಕುಳಿತಿರುವುದನ್ನು ದೇವತೆಗಳು ನೋಡಿದರು. ಅವನು ನಿತ್ಯವಾದ ಕಾಲದಂತೆ ಗಂಭೀರವಾಗಿ ಕ್ರೋಧರಹಿತನಾಗಿ ತೋರುತ್ತಿದ್ದನು. ಹರೇ ಕೃಷ್ಣ. ಭಾವಾರ್ಥ ಯಾರು? ಚಂದ್ರಕಾಂತ್ ಪ್ರಭುಜಿ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಮಹಾಯೋಗಮಯೇ ಎಂಬ ಪದವು ತುಂಬಾ ಮುಖ್ಯವಾದದ್ದು. ಯೋಗ ಎಂದರೆ ದೇವೋತ್ತಮ ಪರಮಪುರುಷರನ್ನು ಕುರಿತು ಮಾಡುವ ಧ್ಯಾನ. ಮಹಾಯೋಗ ಎನ್ನುವುದು ಭಗವಾನ್ ವಿಷ್ಣುವಿನ ಭಕ್ತಿ ಸೇವೆಯಲ್ಲಿ ನಿರತರಾದವರು ಎಂಬ ಅರ್ಥವನ್ನು ಕೊಡುತ್ತದೆ. ಧ್ಯಾನವೆಂದರೆ ಸ್ಮರಿಸುವುದು. ಸ್ಮರಣಂ 9 ಬಗೆಯ ಭಕ್ತಿ ಸೇವೆಗಳಿವೆ. ಅವುಗಳಲ್ಲಿ ಸ್ಮರಣವು ಒಂದು ಪ್ರಕ್ರಿಯೆ. ಯೋಗಿಯು ತನ್ನ ಹೃದಯದಲ್ಲಿ ಭಗವಾನ್ ವಿಷ್ಣುವಿನ ರೂಪವನ್ನು ಸ್ಮರಿಸುತ್ತಾನೆ. ಹೀಗೆ ಆ ಬೃಹತ್ ವಟವೃಕ್ಷದ ಕೆಳಗೆ ಅನೇಕ ಭಕ್ತರು ಕುಳಿತು ಭಗವಾನ್ ವಿಷ್ಣುವನ್ನು ಧ್ಯಾನಿಸುತ್ತಿದ್ದರು. ಮಹಾ ಎಂಬ ಸಂಸ್ಕೃತ ಪದವು ಮಹತ್ ಎಂಬ ಪೂರ್ವ ಪ್ರತ್ಯಯದಿಂದ ಬಂದಿದೆ. ಸಂಖ್ಯೆಯಲ್ಲಿ ಅಥವಾ ಪ್ರಮಾಣದಲ್ಲಿ ಅಧಿಕ್ಯವನ್ನು ಸೂಚಿಸಬೇಕಾದಾಗ ಈ ಪೂರ್ವ ಪ್ರತ್ಯಯವನ್ನು ಉಪಯೋಗಿಸಲಾಗುತ್ತದೆ. ಆದ್ದರಿಂದ ಮಹಾಯೋಗ ಎಂಬುದು ಅಲ್ಲಿ ಅಧಿಕ ಸಂಖ್ಯೆಯ ಯೋಗಿಗಳು ಮತ್ತು ಭಕ್ತರು ಭಗವಾನ್ ವಿಷ್ಣುವಿನ ರೂಪವನ್ನು ಕುರಿತು ಧ್ಯಾನ ಮಾಡುತ್ತಿದ್ದರು ಎಂಬುದನ್ನು ಸೂಚಿಸುತ್ತದೆ. ಸಾಮಾನ್ಯವಾಗಿ ಹಾಗೆ ಧ್ಯಾನ ಮಾಡುವವರು ಐಹಿಕ ಬಂಧನದಿಂದ ಮೋಕ್ಷವನ್ನು ಬಯಸಿರುತ್ತಾರೆ. ಅವರನ್ನು ಆಧ್ಯಾತ್ಮಿಕ ಜಗತ್ತಿಗೆ, ವೈಕುಂಠ ಲೋಕಗಳ ವೃಂದಕ್ಕೆ ಏರಿಸಲಾಗುತ್ತದೆ. ಮೋಕ್ಷ ಎಂದರೆ ಭೌತಿಕವಾದ ಬಂಧನದಿಂದ ಅಥವಾ ಅವಿದ್ಯೆಯಿಂದ ಬಿಡುಗಡೆ. ಈ ಭೌತ ಜಗತ್ತಿನಲ್ಲಿ ದೇಹಾತ್ಮ ಭಾವನೆಯ ಫಲವಾಗಿ ನಾವು ಜನ್ಮ ಜನ್ಮಾಂತರಗಳಲ್ಲಿ ತೊಳಲಾಡುತ್ತಿದ್ದೇವೆ, ಕಷ್ಟಪಡುತ್ತಿದ್ದೇವೆ. ಮೋಕ್ಷ ಎನ್ನುವುದು ಆ ಯಾತನಾಮಯವಾದ ಪರಿಸ್ಥಿತಿಯಿಂದ ವಿಮೋಚನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಹರೇ ಕೃಷ್ಣ ಪ್ರಭುಜಿ, ನೀವು ಮ್ಯೂಟ್ ಆಗಿದ್ದೀರಿ. ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा. हरे कृष्ण 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 हरे हरे, हरे राम 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 हरे हरे. ಸೊ ಇಲ್ಲಿ ಕೈಲಾಸದ ವಿವರಣೆ ಮುಂದುವರಿತಾ ನಮ್ಮ ಭೂಲೋಕದ ನಮ್ಮ ಇದಕ್ಕೆ ಹೋಲಿಕೆ ಹೇಳ್ತಾ ಇದ್ದಾರೆ. ನಾವು ಎಷ್ಟೆಷ್ಟು ನಮ್ಮ ಇಲ್ಲಿ ಸುಂದರವಾದ ಸ್ಥಳಗಳು, ಉದ್ಯಾನವನಗಳು ಮಾಡಿದ್ರು ಅದು ಕೈಲಾಸದಕ್ಕೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಅದರ ಸ್ಟ್ಯಾಂಡರ್ಡೇ ಬೇರೆ.
ಎಷ್ಟು ನಾವು ಮಾಡಿದ್ರು ಕೂಡ ನಮ್ಮ ರೀತಿಯ ನಮ್ಮ ಇದರಲ್ಲಿ ಭೌತಿಕ ನಮ್ಮ ಭೂಲೋಕದಲ್ಲಿ ಎಷ್ಟೆಷ್ಟು ಮಾಡ್ತಾರೆ, ಪಾರ್ಕ್ ಡೆವಲಪ್ಮೆಂಟ್, ಇನ್ನೊಂದು ಫಾರೆಸ್ಟ್ಸ್, ಇದೆಲ್ಲ ಪ್ರಯತ್ನ ನಡೀತಾ ಇದೆ. ಆದ್ರೂ ಹೇಳ್ತಾರೆ ಕೈಲಾಸಕ್ಕೆ ಸಮವಾಗುವುದಿಲ್ಲ, ಇಷ್ಟೇ ಮಾಡಿದ್ರೆ ಸಮ ಇಲ್ಲ. ಅಲ್ಲಿ ಬೇರೆ ಲೆವೆಲೇ ಬೇರೆ. ಸೊ ಕೈಲಾಸದ ನಾವು ಅಸ್ತಿತ್ವ ಕೇಳೋದು ಆಲ್ಮೋಸ್ಟ್ ಗೋಲೋಕ ರೀತಿಯಲ್ಲಿ. ಸೊ ನೆನೆ ಕೇಳ್ತಾ ಇದ್ದು ಅಲ್ಲೂ ಕೂಡ ಸ್ವಲ್ಪ ಕಲ್ಪದ ವೃಕ್ಷಗಳು ಇವೆ ಅಂತೆಲ್ಲ ಕೇಳಿದ್ವಿ ನಾವು. ಆ ರೀತಿ ಕೂಡ ಅಸ್ತಿತ್ವ ಇದೆ. ಮತ್ತೆ ಅಲ್ಲಿ ಸ್ನಾನಘಟ್ಟಗಳು, ಅದ್ರ ಬಗ್ಗೆ ಹೇಳ್ತಾ ಇರೋದು ವೈಡೂರ್ಯ. ಸೊ ಇಲ್ಲಿ ನಾವು ಮಾರ್ಬಲ್, ಇನ್ನೊಂದು ಗ್ರನೈಟ್ ಈ ರೀತಿ ಎಲ್ಲ ಉಪಯೋಗಿಸ್ತೇವೆ ನಮ್ಮ ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಗೋಲೋಕದಲ್ಲಿ ಹೇಳ್ತಾರೆ ಚಿಂತಾಮಣಿ ಮಣಿ ಅಲ್ಲಿದೆ, ಟಚ್ ಸ್ಟೋನ್. ಸೊ ಇಲ್ಲಿ ವೈಡೂರ್ಯ ಅಂತ ಹೇಳ್ತಾರೆ. ಸೊ ಆತರ ಅಲ್ಲಿರುವ ಒಂದು ಸೆಟ್ಟಿಂಗ್, ಸೌಂದರ್ಯ, ಅದು ನಾವು ಇಮಿಟೇಟ್ ಮಾಡಕ್ಕಾಗಲ್ಲ. ಸೊ ಈ ಸೆಟ್ಟಿಂಗ್ ನ ಇದು ನಾವು ಫಿಲಿಮ್ ಅಲ್ಲಿ ಇನ್ನೊಂದ್ರಲ್ಲಿ ಎಲ್ಲ ಮಾಡಕ್ ಟ್ರೈ ಮಾಡ್ತಾರೆ. ಒಂದು ಆರ್ಟಿಫಿಷಿಯಲ್ ಆಗಿ ಒಂದು ಕ್ರಿಯೇಟ್ ಮಾಡಿ ಒಂದು ಇದು ಮಾಡಕ್ ನೋಡ್ತಾರೆ. ಆಕ್ಚುಲಿ ಸೆಟ್ಟಿಂಗ್ಸ್ ಇದೆ, ಆದ್ರೆ ಇದೆಲ್ಲವೂ ನ್ಯಾಚುರಲ್ ಆಗಿ ಇರೋದು ಇನ್ನ ಹೆಚ್ಚಾಗಿ ಉನ್ನತ ಲೋಕಗಳಲ್ಲಿದೆ. ಮತ್ತೆ ವೈಕುಂಠದಲ್ಲಿ ಅದು ಶಾಶ್ವತವಾಗಿದೆ. ಸೊ ನಮ್ಮ ಆತರ ಒಂದು ನಮ್ಗೆ ಹಿಂದೆ ಏನೋ ಅನುಭವ, ನಮ್ಗೆ ನಾವು ಅಲ್ಲಿಂದ ಬಂದಿದ್ದೇವೆ. ಸೊ ಮತ್ತೆ ನಾವು ಅಲ್ಲಿಗೆ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಅದೇ ಭೌತಿಕ ಇದರಲ್ಲಿ ವಾತಾವರಣದಲ್ಲಿ ಅದು ಹೇಳ್ತಾರೆ, ಭೌತಿಕ ವಾತಾವರಣದಲ್ಲಿ ಅದೆಷ್ಟೇ ಆತರ ಇದ್ರೂ ಅದು ನಮ್ಗೆ ಕಾಮ ಪ್ರಚೋದನೆ ಆಗುತ್ತೆ ಅದನ್ನು ಕೂಡ ಒಂಥರ ಹೇಳ್ತಾ ಇದ್ದಾರೆ. ಪಾಯಿಂಟ್ ಇಲ್ಲಿ ಹೇಳ್ತಾ ಇರೋದು ಭಾವಾರ್ಥ, ಅದಕ್ಕೆ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಈ ಕೈಲಾಸದಲ್ಲೂ ಕೂಡ ಆತರ ಒಂದು ಪ್ರಚೋದನೆ ಇದೆ ಅಂತ ಕೇಳಿದ್ವಿ ನಾವು. ಅಲ್ಲಿ ದೇವತಾ ಸ್ತ್ರೀಯರು, ಸೊ ಅವ್ರಿಗೂ ಕೂಡ ಆತರ ಒಂದು ವಾತಾವರಣದಲ್ಲಿ, ಆತರ ಒಂದು ಮಧುರವಾದ ವಾತಾವರಣದಲ್ಲಿ ಅವರು ಕೂಡ ಕಾಮದ ಪ್ರಚೋದನೆ ಆಗುತ್ತೆ ಅಂತ ಕೇಳ್ತಾ ಇದ್ವಿ. ಆದರೆ ನಂತರ ಪ್ರಭುಪಾದರದು ಆಧ್ಯಾತ್ಮಿಕ ಜಗತ್ತಿಗೆ ಹೋಲಿಕೆ ಮಾಡಿ ಹೇಳ್ತಾರೆ ಅಲ್ಲಿ ಇಲ್ಲ, ಅಲ್ಲಿ ಇದಕ್ಕಿಂತ ಒಳ್ಳೆ ವಾತಾವರಣ ಇದೆ, ಇಲ್ಲಿಗಿಂತ ಒಳ್ಳೆ ಎಲ್ಲ ವಿವರಣೆ, ವೈಕುಂಠದ ವಿವರಣೆ, ಇಲ್ಲಿ ಗೋಲೋಕದ ವಿವರಣೆ. ಆದ್ರೆ ಅಲ್ಲಿ ಹೇಳ್ತಾರೆ ಇಲ್ಲಿ ಈ ಭೌತಿಕ ಜಗತ್ತಿನ ಏನಿದು ನಾವು ಕಾಮ ನಮ್ಮನ್ನ ಇಲ್ಲಿ ಹಿಡಿದು ಇಟ್ಟಿದೆ, ನಮ್ಮನ್ನ ಇದು ಕಾಮದ ಆಗಾರ, ಸೊ ಇದು ಅಲ್ಲಿಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ಕೂಡ ಇನ್ನ ಹೇಳ್ತಾ ಇರೋದಲ್ಲಿ ಅಲ್ಲಿ ಕೂಡ ಅಲ್ಲಿರುವ ಸೌಂದರ್ಯ ಅವರದು ನಮಗೂ ಭೌತಿಕ ಜಗತ್ತಿಗೂ 1000 ಲಕ್ಷ, ಸೊ ಅಷ್ಟು ಹೆಚ್ಚು. ಎಲ್ಲವೂ ಕೂಡ ಅಲ್ಲಿ ಇದಕ್ಕಿಂತ ಹೆಚ್ಚೆ. ಆದ್ರೆ ಅಲ್ಲಿ ಈ ಒಂದು ಲೋಪ ಇಲ್ಲ. ಅದು ಆಧ್ಯಾತ್ಮಿಕ ಜಗತ್ತದು ಯಾಕಿಲ್ಲ ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ, ಅಲ್ಲಿ ಭಗವಂತನ ಗುಣಗಾನದಲ್ಲಿ ಅವರು ಎಷ್ಟು ತನ್ಮಯರಾಗಿದ್ದಾರೆ ಅಂದ್ರೆ ಅವ್ರಿಗೆ ಆ ಆನಂದ, ಅಲ್ಲಿ ಸಿಗುವ ಅಪರಿಮಿತ ಆನಂದದಲ್ಲಿ ಈ ಆನಂದ ಅವ್ರಿಗೆ ಏನು. ಭೌತಿಕ ಜಗತ್ತಿನಲ್ಲಿ ಇದೇ ದೊಡ್ಡ ಆನಂದ ನಮಗೆ. ಎಲ್ಲ ಉನ್ನತವಾದ ಸುಖ ಅಂದ್ರೆ ಅಲ್ಲಿ ಮೈಥುನ ಸುಖ ಇಲ್ಲಿ ಭೌತಿಕ ಜಗತ್ತಿನಲ್ಲಿ. ಸೊ ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆಗಿಲ್ಲ. ಅಲ್ಲಿ ಇನ್ನ ಎಷ್ಟು ಆನಂದ ಇದೆ ಅಂದ್ರೆ ಇದು ಲೆಕ್ಕಕ್ಕೆ ಇಲ್ಲ. ಅವರು ಲೆಕ್ಕಿಸೋದೇ ಇಲ್ಲ, ಅವರು ಇದರ ಉದ್ಭವ ಆಗೋ ಪ್ರಶ್ನೆನೇ ಇಲ್ಲ ಅಂತ. ಎನಿವೆ, ಮೂಲತಃ ನಮ್ಮೆಲ್ಲರ ಸ್ಥಿತಿ ಅದು. ಆದ್ರೆ ಈಗ ನಾವು ಪತನವಾಗಿರೋದ್ರಿಂದ ಭೌತಿಕ ಜಗತ್ತಿನಲ್ಲಿ ನಮಗೆ ಇದರ ನಮ್ಗೆ ಹಿಡಿತದಲ್ಲಿ ಇದ್ದೇವೆ ನಾವು. ಆದರೂ ಈ ಜಗತ್ತಿನಲ್ಲೂ ಕೂಡ ನೋಡ್ತೇವೆ ನಾವು, ಶುದ್ಧ ಭಕ್ತರು ಈ ಜಗತ್ತಿನಲ್ಲೂ ಕೂಡ ಆ ರೀತಿಯ ಒಂದು ಆಧ್ಯಾತ್ಮಿಕತೆಯನ್ನು ಅವರು ವ್ಯಕ್ತಪಡಿಸುವ ನೋಡ್ತೇವೆ. ಸೊ ನಾನು ಇವರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಹರಿದಾಸ್ ಠಾಕೂರ್, ಶ್ರೀಲ ಹರಿದಾಸ್ ಠಾಕೂರ್ ಅವರು. ಸೊ ಅವರನ್ನು ಅವರನ್ನು ಆಕರ್ಷಿಸಲು ಒಂದು ವೇಶ್ಯೆ, ಇವನ್ ಯಾರು ರಮಾನಂದ ಖಾನ ಯಾರು ಆ ವ್ಯಕ್ತಿ ಕಳಿಸ್ತಾರೆ. ಆ ಜಮೀನ್ದಾರ ಇವರಿಂದ ತುಂಬಾ ಒಂದು ಇದಾಗತ್ತೆ ಆ ವ್ಯಕ್ತಿಗೆ, ನಾನು ಜಮೀನ್ದಾರನು, ಆದ್ರೆ ನನಗಿಂತ ಹೆಚ್ಚಾಗಿ ಜನರು ಇವನನ್ನು ಗೌರವಿಸ್ತಾ ಇದ್ದಾರೆ. ಒಬ್ಬ ಫಕೀರ, ಸೊ ಇವರೆಂತ ಫಕೀರ, ಎಂತ ಸಾಧು ಪುರುಷ ಅಂತ ನಾನು ತೋರಿಸ್ತೇನೆ ಅಂತ ಅವರು ಮಾಡಿದ್ದರು. ಸೊ ಅಲ್ಲಿ ಆ ಸನ್ನಿವೇಶ ನಾವು ಕೇಳ್ತೇವೆ. 3 ದಿವಸ ಸತತವಾಗಿ ಹರಿದಾಸ್ ಠಾಕೂರ್ ಅವರನ್ನು ಅವರು ಪತನಗೊಳಿಸುವ ಯತ್ನದಲ್ಲಿ ಅಷ್ಟು ಅವರು ಸೆಲೆಕ್ಟ್ ಮಾಡಿದ್ದು ಎಲ್ಲ ಇದರಲ್ಲೂ ಕೂಡ ತುಂಬಾ ಸುಂದರಿಯಾದ. ಆದರೆ ಹರಿದಾಸ್ ಠಾಕೂರ್ ಅವರಿಗೆ ಏನೂ ಆಗ್ಲಿಲ್ಲ. ಅವ್ರ ಮನಸ್ಸು ಸ್ವಲ್ಪ ಕೂಡ ಕಿಂಚಿತ್ತು ಕಲಕಲಿಲ್ಲ. ಇನ್ನು ಅಷ್ಟೇ ಅಲ್ಲ, ಹೇಳ್ತಾರೆ ಆ 3 ದಿವಸದ ನಂತರ ಆ
ಹೆಣ್ಣು ಯಾರು ಬಂದಿದ್ರು ಹರಿದಾಸ್ ಠಾಕೂರ್ ಪತನಗೊಳಿಸಲಿಕ್ಕೆ, ಅವರು ಶುದ್ಧ ಭಕ್ತರಾಗಿ ಅಂತ ಹರಿದಾಸ್ ಠಾಕೂರ್ ಹೇಳೋದು, ನನಗೆಲ್ಲವೂ ಗೊತ್ತಿತ್ತು, ನಿನ್ನನ್ನು ಉದ್ಧಾರ ಮಾಡ್ಲಿಕ್ಕೆ ನಾನು ನಿಂತೆ. ಸೊ ನಂತರ ಹರಿದಾಸ್ ಠಾಕೂರರ ಹಾಗೆ ಆ ವ್ಯಕ್ತಿ ಇವರು 192 ನಾಮ ಮಾಲೆಗಳು, ಜಪಮಾಲೆ, 3 ಲಕ್ಷ ನಾಮವನ್ನು ಹೇಳೋ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ತಾರೆ. ಸೊ ಅಷ್ಟು ಪ್ರಭಾವ ಆಗುತ್ತೆ ಹರಿದಾಸ್ ಠಾಕೂರ್ ವಿಚಾರ. ಹಾಗೆ ಮತ್ತೊಮ್ಮೆ ಯಾರು ಮಾಯಾದೇವಿ ಸ್ವತಃ ಬರ್ತಾರೆ. ಸೊ ಮಾಯಾದೇವಿ ಸ್ವತಃ ಬಂದು ಅವ್ರನ್ನ ಅವರಲ್ಲಿ ಒಂದು ಇದ್ರಲ್ಲಿ ಇರ್ತಾರೆ, ಒಂದು ಗುಹೆಯಲ್ಲಿ ಇರ್ತಾರೆ ಹರಿದಾಸ್ ಠಾಕೂರ್. ಆಗ್ಲೂ ಕೂಡ ಹೇಳ್ತಾರೆ ಹರಿದಾಸ್ ಠಾಕೂರ್ ಅವ್ರನ್ನ ಅವ್ರು ಮೋಹಿಸ್ಲಿಕ್ಕೆ ಆಗ್ಲಿಲ್ಲ. ಹರಿದಾಸ್ ಅವಾಗ ಹೇಳ್ತಾರೆ ಮಾಯಾದೇವಿ, ನಾನು ಬ್ರಹ್ಮನನ್ನು ಕೂಡ ಮಾಡ್ತೇನೆ, ಶಿವನನ್ನು ಮಾಡುವುದು, ಆದ್ರೆ ನೀನು ಹೀಗೆ ಇಷ್ಟು ಇದಾಗಿ ಫಿಕ್ಸ್ಡ್ ಅಂತ ಹೇಳ್ತಾರೆ. ಅದು ಅವರಿರೋ ಆಧ್ಯಾತ್ಮ ಅಷ್ಟಿಲ್ಲಿ ಹೇಳ್ತಾರೆ, ಸಚ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ಸೊ ಅವರು ಭಗವಂತ ನಾಮವನ್ನು ಅಷ್ಟು ಅದರ ಸವಿಯನ್ನು ಪಡಿತಾ ಇದ್ದಾರೆ ಅಂದ್ರೆ ಅವ್ರಿಗೆ ಯಾವ ಆಕರ್ಷಣೆ ಇಲ್ಲ. ಸೊ ಆಧ್ಯಾತ್ಮಿಕ ನೆಲೆ ಹಾಗೆ ನಮ್ಗೆ ಇಲ್ಲಿ ಇದರಿಂದ ತಿಳಿಸೋದೇನಂದ್ರೆ ಆಧ್ಯಾತ್ಮಿಕ ನೆಲೆ ಆಗಿದೆ ಅದು. ಸೊ ನಮ್ಮ ಗುರಿ ಅಲ್ಲಿಗೆ ನಾವು ಪ್ರಯತ್ನ ಅಲ್ಲಿ ಮುಟ್ಬೇಕು ನಾವು. ಸೊ ಅಲ್ಲಿ ಮುಟ್ಬೇಕು ನಾವು. ಸೊ ಭೌತಿಕ ಜಗತ್ತಿನಲ್ಲೂ ಕೂಡ ಇದನ್ನು ವ್ಯಕ್ತಪಡಿಸಿದ್ದಾರೆ, ಶುದ್ಧ ಭಕ್ತರು ವ್ಯಕ್ತಪಡಿಸಿದ್ದಾರೆ. ಹರಿದಾಸ್ ಠಾಕೂರ್ ಇತ್ತೀಚೆಗೆ, ಹರಿದಾಸ್ ಠಾಕೂರ್ ಇತಿಹಾಸ ಇಂದ ತುಂಬಾ ಹಿಂದೆ ಅಲ್ಲ, 500 ವರ್ಷಗಳ ಹಿಂದೆ. ಸೊ ಹರಿದಾಸ್ ಠಾಕೂರ್, ನಾಮಾಚಾರ್ಯ ಹರಿದಾಸ್ ಠಾಕೂರ್. ಸೊ ಹಾಗೆ ನಾವು ಚೈತನ್ಯ ಮಹಾಪ್ರಭು ಸಂಗಡಿಗರಲ್ಲಿ ರಾಮಾನಂದ ರಾಯರು ಕೂಡ ಕೇಳ್ತೇವೆ ಚೈತನ್ಯ ಚರಿತಾಮೃತದಲ್ಲಿ. ಸೊ ರಾಮಾನಂದ ರಾಯರು ಒಮ್ಮೆ ಚೈತನ್ಯ ಮಹಾಪ್ರಭು ಕಳಿಸ್ತಾರೆ. ಯಾರನ್ನು ಕಳಿಸ್ತಾರೆ? ಒಬ್ಬ ವ್ಯಕ್ತಿ ಬರ್ತಾರೆ ಚೈತನ್ಯ ಮಹಾಪ್ರಭು ಹತ್ರ, ಪ್ರದ್ಯುಮ್ನ ಮಿಶ್ರ ಅಂತ ಹೇಳ್ತೇನೆ. ಒಬ್ಬ ವ್ಯಕ್ತಿ ತುಂಬಾ ಪಂಡಿತ ಬರ್ತಾರೆ ಚೈತನ್ಯ ಮಹಾಪ್ರಭು ಭೇಟಿ ಮಾಡಕ್ಕೆ ಜಗನ್ನಾಥಪುರಿ. ಸೊ ಅವ್ರು ಬಂದು ಕೇಳ್ತಾರೆ ಚೈತನ್ಯ ಮಹಾಪ್ರಭುಗೆ, ನನಗೆ ಕೃಷ್ಣನ ವಿಷಯ ನೀವು ಹೇಳಿ, ಸೊ ನಿಮ್ಮಿಂದ ನಾನು ಕೇಳಬೇಕು. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನನಗೆ ಅಷ್ಟು ಗೊತ್ತಿಲ್ಲ ಕೃಷ್ಣನ ವಿಷಯ. ಸೊ ರಾಮಾನಂದ ರಾಯರಿಗೆ ತುಂಬಾ ಗೊತ್ತು ಅವರ ವಿಷಯ. ಸೊ ರಾಮಾನಂದ ರಾಯರು ಅಲ್ಲೇ ಜಗನ್ನಾಥಪುರಿಯಲ್ಲಿ ಅವ್ರು ಇರ್ತಾರೆ. ರಾಜನ ಇದರಿಂದ ಅವರು ರಿಟೈರ್ಮೆಂಟ್ ತಗೊಂಡ್ಮೇಲೆ ಬಂದು ಅಲ್ಲಿ ಚೈತನ್ಯ ಮಹಾಪ್ರಭು ಸಂಗಡಿಗರಾಗಿ ಇರ್ತಾರೆ ಅವರು. ಸೊ ಅಲ್ಲಿ ಅವರು ಭಗವಂತನಿಗೆ ಅವರು ಎಷ್ಟೋ ಕವಿತೆಗಳು ಬರೆದಿರ್ತಾರೆ. ಜಗನ್ನಾಥ ವಲ್ಲಭ ನಾಟಕ ಅನ್ಸತ್ತೆ, ಅಥವಾ ಇನ್ನ ಎಷ್ಟೆಷ್ಟು ಪ್ರಾರ್ಥನೆಗಳು ಬರೆದಿದ್ದಾರೆ. ಸೊ ಅದನ್ನ ಅವರು ಜಗನ್ನಾಥನ ಎದುರು ಅದನ್ನ ನಾಟಕ ರೂಪದಲ್ಲಿ ಆ ಹಾಡನ್ನು ಇದನ್ನು ವ್ಯಕ್ತಪಡಿಸಲಿಕ್ಕೆ ಅವರು ಡ್ರಾಮಾ ತಯಾರಿ ಮಾಡಿದ್ದನ್ನ ಅದನ್ನ ಡ್ರಾಮಾ ಮಾಡೋರು ನಾಟಕಗಾರನ ಅವ್ರಿಗೆ ಟ್ರೈನಿಂಗ್ ಡೈರೆಕ್ಷನ್ ಕೊಡ್ತಾರೆ. ಸೊ ಇವ್ರು ಹೋಗ್ತಾರೆ ಪ್ರದ್ಯುಮ್ನ ಮಿಶ್ರ. ಸೊ ಅಲ್ಲಿ ಹೋದಾಗ ಅಲ್ಲಿ ರಾಮಾನಂದ ರಾಯರ್ ಬ್ಯುಸಿ ಇದ್ದಾರೆ. ಸೊ ಅವರ ಸೇವಕರು ಹೇಳ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ ನೀವು. ಸೊ ಆಯ್ತು. ಸೊ ವೆಯ್ಟ್ ಮಾಡ್ತಾರೆ ಸ್ವಲ್ಪ. ರಾಮಾನಂದ ರಾಯರು ಏನ್ ಬ್ಯುಸಿ ಅಂದ್ರೆ, ರಾಮಾನಂದ ರಾಯರು ಈ ಜಗನ್ನಾಥ ನಾಟಕಕ್ಕೆ ಎಷ್ಟೋ ಇವರು ಯುವಕಿಯರು, ಸೊ ಡ್ಯಾನ್ಸ್ ನೃತ್ಯ ಮಾಡೋ ಯುವಕಿಯರು. ಸೊ ಅವರನ್ನ ಟ್ರೈನಿಂಗ್ ಮಾಡ್ತಾ ಇದ್ದಾರೆ, ಹೇಗೆ ಇದು ಈ ಭಾವವನ್ನು ವ್ಯಕ್ತಪಡಿಸೋದು. ಸೊ ಹೇಳ್ತಾರೆ, ಆ ಟ್ರೈನಿಂಗ್ ಮಾಡುವಾಗ ಅದೆಲ್ಲ ಅವ್ರಿಗೆ ಇವರೇ ರಾಮಾನಂದ ರಾಯರು ಕೂಡ ಸೇವೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸ್ನಾನ ಮಾಡಿದ್ದು ಅವ್ರು ಆಫ್ ಮಾಡಿಸೋದು, ಅವ್ರಿಗೆ ದೇಹಕ್ಕೆ ಅಷ್ಟು ಇದು ಏನ್ ಹೇಳೋದು ಒಂಥರ ಮಸಾಜ್. ಸೊ ಅದೆಲ್ಲ ಅದ್ರ ವಿವರಣೆ ಇದೆ ಅಲ್ಲಿ. ಸೊ ಅಲ್ಲಿ ಹೇಳೋದು ಪ್ರದ್ಯುಮ್ನ ಮಿಶ್ರ ಇದು ನೋಡ್ತಾರೆ, ಇದು ಹೇಗಿದೆ ಈ ಶುದ್ಧ ಭಕ್ತರು ಇದರಲ್ಲಿ ಈ ತರ ತೊಡಗಿದ್ದಾರೆ. ಮತ್ತೆ ಚೈತನ್ಯ ಮಹಾಪ್ರಭು ಬಂದು ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಹೌದು ಅದು ರಾಮಾನಂದ ರಾಯರ ಮನಸ್ಸು. ರಾಮಾನಂದ ರಾಯರು ಅವ್ರ ಮನಸ್ಸು ಒಂದು ಕಟ್ಟಿಗೆ ಇದ್ದಾಗೆ, ಕಟ್ಟಿಗೆ ಮೇಲೆ ಏನ್ ಬಿದ್ರು ಅದಕ್ಕೆ ಹೊರಗೆ ಹೋಗ್ಬಿಡುತ್ತೆ ಕಟ್ಟಿಗೆ. ಸೊ ಆ ರೀತಿ ಅವ್ರಿಗೆ ಈ ಭೌತಿಕ ಕಾಮದ ಇದು ಇಲ್ಲ, ಅವರು ಸಂಪೂರ್ಣ ಅದರಿಂದ ಅವರು ಮುಕ್ತರು. ಸೊ ರಾಮಾನಂದ ರಾಯ್ ಯಾರು ಅಲ್ಲ, ಆಕ್ಚುಲಿ ಹೇಳ್ತಾರೆ ನಾವು ಅರ್ಜುನ. ಸೊ ಅರ್ಜುನ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ. ಅರ್ಜುನ ಕೂಡ ಹಿಂದೆ ನಾವು ಕೇಳ್ತೇವೆ ಅರ್ಜುನ ಬಗ್ಗೆ. ಅವರಿಗೆ ಉನ್ನತ ಲೋಕಗಳಲ್ಲಿ ಸ್ವರ್ಗಲೋಕಕ್ಕೆ ಹೋದಾಗ ಅಲ್ಲಿ ಊರ್ವಶಿಗೆ ಅವರಿಂದ ಆಕರ್ಷಿತರಾಗ್ತಾರೆ. ಸೊ ಹಾಗೆ ಹೇಳ್ತಾರೆ, ಊರ್ವಶಿಗೆ ಅವರೊಂದಿಗೆ ಆ ಸುಖವನ್ನು ಅನುಭವಿಸುವ ಒಂದು ಇದು ಅಪೇಕ್ಷೆ ಇರೋದ್ರಿಂದ ಒಂದು ಸನ್ನಿವೇಶ ಅವರ ಕೊಠಡಿಗೆ ಅವ್ರ ಬೀರು ಅರ್ಜುನ ಇರೋ ಕೊಠಡಿಗೆ ಇವ್ರು ಬರ್ತಾರೆ. ಆತರ ಏನೋ ಆಗುತ್ತೆ. ಸೊ ಹೇಳ್ತಾರೆ, ಅರ್ಜುನ ತಕ್ಷಣ ಅವರು ಕಣ್ಣು ಮುಚ್ಕೊಂಡ್ಬಿಟ್ಟು ಅವರು, ನೀವು ನನಗೆ ತಾಯಿ ಸಮ. ಯಾಕಂದ್ರೆ ಅವರು ಸ್ವರ್ಗಲೋಕದ ವಾಸಿ. ಅವರ ಅಲ್ಲಿ ಇಂದ್ರ ಅವರೇ ತಂದೆ, ಇಂದ್ರದ ಇದು ಶಚಿದೇವಿ. ಸೊ ಅದೇ ರೀತಿಯಲ್ಲಿ ಅವರು ಅದನ್ನ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ. ಸೊ ಹೇಳ್ತಾರೆ ಊರ್ವಶಿ, ಹಾಗಾಗಿ ಅವ್ರಿಗೆ ನಂತರ ಅವ್ರಿಗೆ ಶಾಪ ಕೊಟ್ಟು ಅದೆಲ್ಲ ಅದು ನಿಮ್ಗೆ ಗೊತ್ತು. ಮತ್ತೆ ಅವರು ಅದನ್ನೇ ಒಂದು ಅಜ್ಞಾತವಾಸದಲ್ಲಿ ಅವರೆಲ್ಲ ಒಂದು ಲಾಭವಾಗಿ ಅವ್ರಿಗೆ ಅದು ಆಗುತ್ತೆ.
ಬೃಹನ್ನಳೆಯಾಗಿ ಆ ರೂಪವನ್ನು ಅವರು ಪಡೆಯೋದಿಲ್ಲ. ಸೊ ಎನಿವೆ, ಸೊ ಹೇಳೋದು ಅವ್ರು ಕೇಳೋದು ಅರ್ಜುನ ಹಾಗೆ ಅಷ್ಟು ದೊಡ್ಡ ಅಧ್ಯಾತ್ಮ ಇದ್ದಾರೆ. ಸೊ ಇದು ಭೌತಿಕ ಜಗತ್ತಿನಲ್ಲೂ ಕೂಡ ಈ ತರ ಶುದ್ಧ ಭಕ್ತರು ನಮ್ಗೆ ವ್ಯಕ್ತಪಡಿಸಿರೋ ಸನ್ನಿವೇಶಗಳು ನಮ್ಗೆ. ರಘುನಾಥ್ ದಾಸ್ ಗೋಸ್ವಾಮಿ ಆಚಾರ್ಯರು. ಸೊ ಅವ್ರ ಬಗ್ಗೆ ಹೇಳೋದು, ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ಆಸಕ್ತಿ ಇರ್ಲಿಲ್ಲ, ಆದ್ರೂ ಕೂಡ ಅವ್ರ ತಂದೆ ತಾಯಿ ಅವ್ರನ್ನ ಫೋರ್ಸ್ ಆಗಿ ಅವ್ರನ್ನ ಗೃಹಸ್ಥಾಶ್ರಮಕ್ಕೆ ಅವ್ರನ್ನ ಇದ್ ಮಾಡ್ತಾರೆ. ಆದ್ರೆ ಹೇಳ್ತಾರೆ, ನಂತರ ಒಂದ್ ಸಮಯದಲ್ಲಿ ಅವರ ತಂದೆ ತಾಯಿಗೆ ಮನವರಿಕೆ ಆಗತ್ತೆ, ಇದು ಇವರು ಅಷ್ಟು ಇದರಲ್ಲಿದ್ದಾರೆ, ಚೈತನ್ಯ ಮಹಾಪ್ರಭು ಅಷ್ಟು ಆತ್ಮೀಯ ಇದರಲ್ಲಿದ್ದಾರೆ, ಇವರಿಗೆ ಇದೆಲ್ಲ ಆಕರ್ಷಣೆ ಇಲ್ಲ ಅಂತ. ಸೊ ಅವ್ರ ತಾಯಿ ಹೇಳ್ತಾರೆ, ಇವ್ರನ್ನ ಒಂದು ಕಟ್ಟಿ ಹಾಕಕ್ ಆಗಲ್ವಾ ಎಲ್ಲಾದ್ರೂ ನೀವು ಒಂದು, ಯಾಕಂದ್ರೆ ಪ್ರತಿ ದಿವಸ ಅವರು ಮನೆ ಬಿಟ್ಟು ಹೋಗ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಚೈತನ್ಯ ಮಹಾಪ್ರಭು ಹತ್ರ ಹೋಗ್ಬೇಕು ಅಂತ, ಅವ್ರ ಜೊತೆ ಸೇರ್ಬೇಕು, ಅವ್ರ ಸೇವೆಯಲ್ಲಿ ಸೇರ್ಬೇಕು ಅಂತ. ಸೊ ಅವರ ತಂದೆ ಹೇಳ್ತಾರೆ, ಇದಕ್ಕಿಂತ ಏನು ಕಟ್ಟಿ ಹಾಕೋದು, ಇವರಿಗೆ ಮದ್ವೆ ಮಾಡ್ಸಿರೋದೇ ಹೆಣ್ಣು ಅಪ್ಸರೆ, ಇದರಲ್ಲಿ ಸ್ವರ್ಗಲೋಕಗಳನ್ನ ನಾವೇನಿಗೆ ವಿವರಣೆ ಕೇಳ್ತಾ ಇದೀವಿ, ಆ ರೀತಿಯ ಒಂದು ಸುಂದರ ಸ್ತ್ರೀ, ಮತ್ತೆ ಅಷ್ಟು ಸಂಪತ್ತು, ಟ್ರಿಲಿಯನಿಯರ್ ಅಂತ ಹೇಳ್ತೀವಿ, ಇವರೆಲ್ಲ ಪೇಪರ್ ಕರೆನ್ಸಿ ಅಷ್ಟೇ. ಸೊ ಆದ್ರೆ ನಿಜವಾಗ್ಲೂ ಇವರು ಅಷ್ಟು ಇರ್ತಾ ಇದ್ದಾರೆ. ಹೇಳ್ತಾರೆ ರಘುನಾಥ್ ದಾಸ್ ಗೋಸ್ವಾಮಿ ಅವ್ರ ತಂದೆ ಎಲ್ಲ ಪ್ರಾಕ್ಟಿಕಲಿ ಅವರಿಂದಾನೇ ಸಂಪೂರ್ಣ ಅಲ್ಲಿ ಇರುವ ಬಾಂಗ್ಲಾದೇಶ, ಈಸ್ಟ್ ಬೆಂಗಾಲ್, ಅಲ್ಲಿರುವ ಎಲ್ಲ ಭಕ್ತರ ಪೋಷಣೆ ಮತ್ತೆ ರಕ್ಷಣೆ ಆಗ್ತಾ ಇತ್ತು ರಾಜರ ಇದ್ದಾಗ. ಅಷ್ಟು ಶ್ರೀಮಂತಿಕೆ. ಸೊ ಆದ್ರೂ ಅವ್ರಿಗೆ ಇದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಮತ್ತೆ ಎಷ್ಟು ರಘುನಾಥ್ ದಾಸ್ ಗೋಸ್ವಾಮಿ, ಸೊ ಆಚಾರ್ಯ ಗೋಸ್ವಾಮಿ ಅಂದ್ರೆ ಆಕ್ಚುಲಿ ಅವರು ಇಂದ್ರಿಯಗಳನ್ನ ಗೆದ್ದವರು. ಗೋಸ್ವಾಮಿ ವಾಚೋ ವೇಗಂ, ಮನಸ ವೇಗಂ, ಕ್ರೋಧ ವೇಗಂ, ಜಿಹ್ವಾ ವೇಗಂ, ಉದರೋಪಸ್ಥ ವೇಗಂ, ಏತಾನ್ ವೇಗಾನ್ ಯೋ ವಿಷಯತ ಧೀರ ಸರ್ವಮಪಿ ಮಾಂ ಪೃಥ್ವಿಂಸ ಶಿಷ್ಯ. ಸೊ ಇದು ಆಕ್ಚುಲಿ ಒಂದು ರೀತಿಯಲ್ಲಿ ಇದು ಹೇಳ್ತಾರೆ, ಇದು ಗುರುವಿನ ಇದು ಕೂಡ ಅರ್ಹತೆ ಕೂಡ ಹೇಳ್ತಾರೆ. ಗುರು ಅಟ್ಲೀಸ್ಟ್ ಸ್ಟ್ರಿಕ್ಟ್ ಆಗಿ ಅವ್ರು ಇದನ್ನ ಜಯಿಸಿರ್ಬೇಕು ಅಂತ ಹೇಳ್ತಾರೆ ಗೋಸ್ವಾಮಿ. ಹಾಗೆ ಸೊ ಸ್ಟ್ರಿಕ್ಟ್ಲಿ ಫಾಲೋ. ಶಿಲ ಪ್ರಭುಪಾದರು ಕೊಟ್ಟಿರೋದು ನಮಗೆ ಈ ಇದರಲ್ಲಿ ಯಾರಿಂದ ನಾವು ದೀಕ್ಷೆ ಪಡಿಬಹುದು, ಇದೆಲ್ಲ ದೀಕ್ಷಾ ಗುರು ಅವರೆಲ್ಲರೂ ಕೂಡ ಈ ನೆಲೆಯಲ್ಲಿ ಇರ್ತಾರೆ. ನೆಲೆ ಅಂದ್ರೆ ಸ್ಟ್ರಿಕ್ಟ್ಲಿ ಫಾಲೋ. ಸೊ ಮುಕ್ತ ಪುರುಷರಿದ್ದೇ ಇರ್ಬೋದು ಒಂದೊಂದ್ಸಲ, ಆದ್ರೂ ಅವರು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರೆ. ಸೊ ಅದರಿಂದ ಹಾಗೆ ಶಿವಪ್ರಭಾತ್ ಕೊಟ್ಟಿರೋ ನಮಗೆ ನಿರ್ದೇಶನ. ಸೊ ಎನಿವೆ, ಸೊ ಹಾಗೆ ಈ ರೀತಿಯ ಅಧ್ಯಾತ್ಮ ಅವರು ಕುಮಾರರು ಕೂಡ ಇಲ್ಲಿ ಕೇಳ್ತೀವಿ ನಾವು. ಕುಮಾರ ಶಿವ ಕೂಡ ಶಿವರಿಗೆ ಧೀರ ಅಂತ ಹೇಳ್ತಾರೆ. ಸೊ ಶಿವನನ್ನು ಆ ಮನಸ್ಸನ್ನು ಕಲಕಿಸಿ ಆಗೋದಿಲ್ಲ, ಅವರು ಆ ಒಂದು ಸ್ಥಿತಿಯಲ್ಲಿದ್ದಾರೆ. ಯಾರು ಪಾರ್ವತಿ ಮತ್ತೆ ಸತಿ, ಪಾರ್ವತಿ ಇದಾಗಿ ಹುಟ್ಟಿದಾಗ ಮತ್ತೆ ಅವ್ರನ್ನ ಮಾಡೋ ಬಂದಾಗ ಹೇಳ್ತಾರೆ, ಅವರಿಗೆ ಅವರನ್ನು ಮಾಡ್ಲಿಕ್ಕೆ ಆಗಲ್ಲ, ಮನಸ್ಸನ್ನು ಕಲಕಿಸ್ಲಿಕ್ಕೆ ಆಗಲ್ಲ. ಶಿವ ಅಷ್ಟು ಫಿಕ್ಸ್ಡ್ ಆಗಿದೆ ಶಿವ, ಅದಕ್ಕೆ ಧೀರ ಅಂತ ಹೇಳೋದು ಅಂತ ಹೇಳ್ತಾರೆ ಶಿವನಿಗೆ. ಕುಮಾರರು ಹಾಗೆ ಕೇಳ್ತಾ ಇದ್ದಾರೆ ನಾವು. ಕುಮಾರರು ಅಖಂಡ ಬ್ರಹ್ಮಚಾರಿಗಳು. ಸೊ ಅವರು ಕೂಡ ಆ ತರದ ಸ್ಥಿತಿಯಲ್ಲಿದ್ದಾರೆ. ಭೀಷ್ಮ ಪಿತಾಮಹ, ಹನುಮಾನ್ ಎಲ್ಲ ಕೇಳ್ತೇವೆ ನಾವು, ಎಷ್ಟೆಷ್ಟು ಉದಾಹರಣೆಗಳು ಕೇಳ್ತೇವೆ. ಶಿಲ ಪ್ರಭುಪಾದ ಗುರುಗಳು ನೈಷ್ಠಿಕ ಬ್ರಹ್ಮಚಾರಿ, ಭಕ್ತಿ ಸಿದ್ಧಾಂತ ಸರಸ್ವತಿ. ಸೊ ಈ ತರ ವ್ಯಕ್ತಿಗಳು ಆ ರೀತಿಯ ಒಂದು ಮನಸ್ಥಿತಿಯನ್ನು ಇಲ್ಲಿ ತೋರಿಸ್ತಾರೆ, ಭೌತಿಕ ಜಗತ್ತನ್ನು ಕೂಡ ಅವರು ತೋರಿಸ್ತಾರೆ. ಸೊ ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ, ಈಗ ನಾವು ಆ ಲೆವೆಲ್ ಅಲ್ಲಿ ಇಲ್ಲ, ಅಲ್ಲಿ ಆ ಮಟ್ಟದಲ್ಲಿ ಇಲ್ಲ, ಆದ್ರೆ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಅದು ನಮ್ಮ ಗುರಿ. ಮತ್ತೆ ನಮಗೆ ಅಭ್ಯಸಿಸ್ಲಿಕ್ಕೆ ನಮಗೆ ವಿಧಿವಿಧಾನಗಳು ಕೊಟ್ಟಿದ್ದಾರೆ. ಸೊ ಸಂಪೂರ್ಣ ವೈದಿಕ ಸಂಸ್ಕೃತಿ ಅಂದ್ರೆ ಇದನ್ನು ನಮಗೆ ಈ ಭೌತಿಕ ಜಗತ್ತಿನ ಇದರಿಂದ ನಾವು ಬಿಡುಗಡೆ ಹೊಂದಿ ನಾವು ಅದನ್ನು ಪಡೀಲಿಕ್ಕೆ. ಸೊ ಹಾಗೆ ಭಗವಂತನು ಕೂಡ ಈ ರೀತಿ ನರನಾರಾಯಣ ಅವತಾರವಾಗಿ, ಕಪಿಲನ ಅವತಾರವಾಗಿ ಅವ್ರ ತೀವ್ರ ತಪಸ್ಸೆಯನ್ನು ಅವರು ವ್ಯಕ್ತಪಡಿಸಿದ್ರು. ತಪಸ್ಸೆ ಅಗತ್ಯ ಇದೆ, ಇದು ಮಾಡೋದ್ರಿಂದ ನಾವು ಈ ತರ ಒಂದು ಹಂತಕ್ಕೆ ತಲುಪಬಹುದು ನಾವು. ಸೊ ಆ ತಪಸ್ಸೆ ಇಲ್ಲದೆ, ಆ ಒಂದು ಅಭ್ಯಾಸ ಇಲ್ಲದೆ ಸಾಧ್ಯ ಇಲ್ಲ. ಸೊ ಆ ತಪಸ್ಸೆಗಳಲ್ಲಿ ಹೇಳ್ತಾರೆ, ಬೇರೆ ಬೇರೆ ರೀತಿಯ ಒಂದು ಮಟ್ಟದ ಅಭ್ಯಾಸಗಳಿವೆ. ಬೇರೆ ಬೇರೆ ಅಭ್ಯಾಸಗಳಂದ್ರೆ ವೈದಿಕ ಇದರಲ್ಲಿ ಕಾಲದಲ್ಲಿ ಇರ್ತಾ ಇತ್ತು, ಚಿಕ್ಕ ವಯಸ್ಸಿನಲ್ಲೇ ತರಬೇಕು. ಬ್ರಹ್ಮಚರ್ಯ ಜೀವನ ಫಸ್ಟ್ 25 ವರ್ಷ ಆದ್ರೆ ಇರ್ತಾ ಇತ್ತು. ನಂತರ ಗೃಹಸ್ಥಾಶ್ರಮ, ನಂತರ ವಾನಪ್ರಸ್ಥ, ನಂತರ ಸನ್ಯಾಸ. ಸೊ ಯಾವುದೇ 4 ಆಶ್ರಮಗಳು ಕೂಡ ಮೂಲ ಇದು ಏನು, ಈ ಒಂದು ಇದರಿಂದ, ಈ ಒಂದು ಆಕರ್ಷಣೆಯಿಂದ ಮುಕ್ತರಾಗೋದೇ ಉದ್ದೇಶ. ಸೊ ಈ ಉದ್ದೇಶ, ಅದಕ್ಕೆ ಅದು ಆಶ್ರಮ ಅಂತ ಯಾವಾಗ ಆಗುತ್ತೆ ಅಂದ್ರೆ, ಈ ಉದ್ದೇಶ ಸ್ಪಷ್ಟ ಏನು, ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಇಲ್ಲಿ ಹಿಡಿದಿಟ್ಟಿರುವ ಈ
ಆ ಭೌತಿಕ ಆಕರ್ಷಣೆಗಳು, ಅದರಲ್ಲೂ ಕೂಡ ಅಷ್ಟು ಉನ್ನತವಾದ ಆಕರ್ಷಣೆ ಇದು ಮೈಥುನ ಆಕರ್ಷಣೆಯಿಂದ ಮುಕ್ತವಾಗೋದು ನಮ್ಮ ಗುರಿ. ಸೊ ಇದು ಹಂತಗಳಲ್ಲಿ ಇದು ಅಭ್ಯಾಸ ಮಾಡೋದು ಹಂತಗಳಲ್ಲಿ. ಸೊ ಬ್ರಹ್ಮಚರ್ಯ ಜೀವನದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಜ್ಞಾನ ಬೆಳೆಸಿ, ಮತ್ತೆ ಅಭ್ಯಾಸ ಇರ್ತಾ ಇತ್ತು, ಅಲ್ಲೂ ಕೂಡ ಎಷ್ಟು ತೀವ್ರವಾದ ಅಭ್ಯಾಸ ಇರ್ತಾ ಇತ್ತು. ಅಲ್ಲಿ ಆ ಅಭ್ಯಾಸದಿಂದಲೇ ಅವ್ರು ಅಷ್ಟು ದೃಢತೆಯನ್ನು ಪಡಿತಾ ಇರೋದು, ಸಂಪೂರ್ಣ ಅಭ್ಯಾಸ ಇರ್ತಾ ಇತ್ತು. ನಂತರ ಆಗಲ್ಲ, ನಮ್ಗೆ ಅದನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂದ್ರೆ ನಂತರ ಗೃಹಸ್ಥಾಶ್ರಮ. ಇಲ್ಲ ಕಂಟಿನ್ಯೂ ಅವರು ಅದನ್ನೇ ಇಲ್ಲ ಮುಂದುವರಿಸ್ತಾರೆ ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ಸನ್ಯಾಸಿ ಆಗುತ್ತೆ. ಇಲ್ಲ ಅಂದ್ರೆ ಗೃಹಸ್ಥಾಶ್ರಮದಿಂದ ಮತ್ತೆ ವಾನಪ್ರಸ್ಥಾಶ್ರಮ. ಸೊ ಯಾಕಂದ್ರೆ ಮತ್ತೆ ನಾವು ಗುರಿ ಪಡಿಬೇಕು ಅಂದ್ರೆ ನಾವು ಅಭ್ಯಾಸ ಇದು ಬೇಕು, ನಮ್ಗೆ ಇದು ಅಗತ್ಯ ಇದೆ. ಸೊ ಅಭ್ಯಾಸ ಇದೆ. ಸೊ ನಂತರ ಸನ್ಯಾಸ. ಸೊ ಹೀಗೆ ಕ್ರಮೇಣವಾಗಿ ಇದು ಇದೆ. ಸೊ ಇಲ್ಲಿ ವಿವರಣೆ ಹಾಗೆ ಕೊಡ್ತಾ ಇದ್ದಾರೆ. ಶಿವನ ಈ ಧಾಮದಲ್ಲಿ ಅಷ್ಟು ದೊಡ್ಡ ಒಂದು ಅಶ್ವತ್ಥ ವೃಕ್ಷ ಇದೆ, ಆ ವೃಕ್ಷ. ಸೊ ಆ ವೃಕ್ಷ ಎಷ್ಟು ದೊಡ್ಡದು, ಅಲ್ಲಿ ಯಾವ ಒಂದು ಡಿಸ್ಟರ್ಬೆನ್ಸ್ ಇಲ್ಲ, ಯಾವೊಂದು ಪಕ್ಷಿಗಳ. ಸೊ ಬೇರೆ ಕಡೆ ಕೈಲಾಸದ ಕಡೆ ಡಿಸ್ಟರ್ಬೆನ್ಸ್ ಅಂದ್ರೆ ಅದರ ಮಧುರ ಧ್ವನಿ ಇದ್ದು ಅದು ನಮಗೆ ಭೌತಿಕ ವಾತಾವರಣದ ಒಳ್ಳೆಯ ರೀತಿಯ ಸೃಷ್ಟಿ ಮಾಡುವಂತ ಹೇಳ್ತಾರೆ. ಆದ್ರೆ ಶಿವನು ಕೂತಿರುವ ಸ್ಥಳ ಅಲ್ಲಿ ಇದ್ಯಾವುದೂ ಇಲ್ಲ. ಆ ಮರದ ಕೆಳಗೆ ಈ ಡಿಸ್ಟರ್ಬೆನ್ಸ್, ಇದು ಕೂಡ ಒಂದು ರೀತಿಯ ಡಿಸ್ಟರ್ಬೆನ್ಸ್ ಇದಿಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ಪ್ರಶಾಂತವಾಗಿ ಅವರು ಭಗವಂತನ ಮೇಲೆ ಧ್ಯಾನಿಸಬಹುದು. ಸೊ ಅವರ ಜೊತೆಗೆ ಎಷ್ಟೋ ಜನ, ನೂರಾರು ಸಾವಿರಾರು ಜನ ಯೋಗಿಗಳು, ಭಕ್ತರು ಕೂಡ ಆ ರೀತಿಯಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಸೊ ನಮಗೆ ಶಿಲ ಪ್ರಭುಪಾದರು ತಿಳಿಸೋದು ನಮಗೆ ಸ್ವಲ್ಪ ನಮಗೆ ಮನವರಿಕೆ ಆಗ್ಲಿ ನಮಗೆ ಅಂತ. ಸೊ ಅವರು ಆ ಸ್ಟೋರಿ ಹೇಳ್ತಾರಲ್ಲ, ಸ್ಟೋರಿ ಆಫ್ ಲಿಕ್ವಿಡ್ ಬ್ಯೂಟಿ. ಸೊ ಈ ರೀತಿ ಇದು ನಾವು ಮತ್ತೆ ನಾವು ಇದನ್ನ ಸ್ಮರಿಸೋದ್ರಿಂದ ನಾವು ಒಂದು ದಿವಸ ಇದರ ಸಾಕ್ಷಾತ್ಕಾರವನ್ನು ಪಡಿಬಹುದು. ಸೊ ಶಿಲ ಪ್ರಭುಪಾದರ ಹೇಳೋದು ಆ ಕತೆ, ಒಂದು ಹೆಣ್ಣು, ಸುಂದರವಾದ ಹೆಣ್ಣು, ಆದರೆ ಒಬ್ಬ ವ್ಯಕ್ತಿ ಅವಳ ಹಿಂದೆ. ಸೊ ಹೇಗೆ, ಸೊ ಅದು ಸಾಮಾನ್ಯವಾಗಿ ನೋಡ್ತೀವಿ ನಾವು ಸಮಾಜದಲ್ಲಿ. ಸೊ ಯಾರಾದ್ರೂ ಒಬ್ರು ಹಿಂದೆ ಬಿದ್ದರೆ ಸ್ವಲ್ಪ ಸಮಯದ ನಂತರ ಅವರು ಆಗೋದಿಲ್ಲ. ಆದರೆ ಈ ಹೆಣ್ಣು ಆಗಲ್ಲ, ಒಂದು ಸಾಧು ವ್ಯಕ್ತಿ, ಎಲ್ಲ ಸದ್ಗುಣಗಳ ಪಡೆದ ಒಂದು ಹೆಣ್ಣು. ಸೊ ಹೇಳ್ತಾರೆ ಅವರು, ಕೊನೆಗೆ ಅವರು ಯೋಚನೆ ಮಾಡಿ ಅಟ್ಲೀಸ್ಟ್ ಇವರಿಗೆ ಒಂದು ಸರಿಯಾದ ಪಾಠವನ್ನು ಕಲಿಸೋಣ. ಸೊ ಅಂತ ಏನ್ ಮಾಡ್ತಾರೆ ಅವರು, ಆಯ್ತು ನಾನು ಒಪ್ಕೊಳ್ತೇನೆ, ನಾನು ನಿಮ್ಮ ಜೊತೆಗೆ ಇಂದ್ರ ಸುಖವನ್ನು ಅನುಭವಿಸ್ತೇನೆ, ಆದ್ರೆ ಅನುಭವಿಸ್ಲಿಕ್ಕೆ ನನಗೆ ಒಂದು 15 ದಿವಸ ಟೈಮ್, 15 ದಿವಸನೋ ಒಂದು ವಾರ ಟೈಮ್. ಸೊ ಅಷ್ಟು ಸಮಯಕ್ಕೆ ಅವರು ಹೇಳೋದು, ಅವರು ಪ್ರತಿ ದಿವಸ ಅವರು ಬೇದಿ ವಾಂತಿ ಆಗುವ ಒಂದು ಮದ್ದುಗಳನ್ನ ತಗೊಳ್ತಾರೆ. ಸೊ ಅವರು ತಗೊಂಡು ಒಂದು ವಾರ, ಒಂದು 15 ದಿವಸದ ನಂತರ ಯಾರು ಇವರ ಹಿಂದೆ ಆ ಪುರುಷ ಇದ್ದೇ ಇದ್ದಾರೆ, ಬೆನ್ನಟ್ಟಿದ್ದಾರೆ, ಅವ್ರು ಬರ್ತಾರೆ. ಸೊ ಅವ್ರು ಬಂದಾಗ ಅವ್ರು ಹೇಳ್ತಾರೆ, ಅವ್ರನ್ನೇ ನೋಡ್ತಾರೆ ಮೊದಲಿಗೆ, ಆದ್ರೆ ಅವ್ರಿಗೆ ಅವರೇ ಅಂತ ಕೂಡ ಅವ್ರಿಗೆ ಕಂಡುಹಿಡಿಯಕ್ಕಾಗೋದು. ನನಗೆ ಒಬ್ಬ ಸುಂದರವಾದ ಯುವತಿ ಕರೆದಿದ್ದಾರೆ, ನಾನು ಅವರ ಹಿಂದೆ ಬಿದ್ದಿದ್ದೇನೆ. ಸೊ ಹೀಗೆ ನನಗೆ ಇವತ್ತು ಸಮಯ ಅದು, ಸೊ ಎಲ್ಲಿ ಅಪಾಯಿಂಟ್ಮೆಂಟ್ ನನಗೆ ಸಿಕ್ಕಿದೆ ನನಗೆ. ಸೊ ಹೇಳ್ತಾರೆ, ಇಲ್ಲ ನೋಡು, ಅದು ನಾನೇ ವ್ಯಕ್ತಿ, ಅದು ಇಲ್ಲ, ನೀನಾಗ ಸಾಧ್ಯ ಇಲ್ಲ ಅದು. ಸೊ ಎನಿವೆ, ನಾನು ನನ್ನ ಸೌಂದರ್ಯವನ್ನು ನಾನು ಸಪರೇಟ್ ಮಾಡಿಬಿಟ್ಟಿದ್ದೇನೆ. ಸೊ ಅದನ್ನೆಲ್ಲ ಒಳಗೆ ಕಲೆಕ್ಟ್ ಮಾಡಿಟ್ಟಿದ್ದೇನೆ. ಸೊ ಒಳಗೆ ಅವರು ಹೋದ್ರೆ ಆ ಕೊಡಪಾನಗಳಿವೆ. ಸೊ ಅದರಲ್ಲಿ ಎಲ್ಲ ಏನು ಕೊಡಪಾನಗಳಲ್ಲಿ ತುಂಬಾ ಚೆನ್ನಾಗಿ ಬರ್ತಿರೋ ಅದು ಚಿತ್ರ ನೀವು ನೆನೆಸ್ಕೊಳ್ಬಹುದು. ಒಬ್ಬ ವ್ಯಕ್ತಿ, ಒಬ್ಬ ರಾಜನಾಗಿ, ರಾಜ್ಕುಮಾರನಾಗಿ ಅಷ್ಟೊಂದು ಇದೆಲ್ಲ ಹಾಕೊಂಡು, ಸೊ ಅವನೋಗಿ ಅಲ್ಲಿ ನೋಡ್ತಾ ಇರೋದು. ಸೊ ಏನ್ ನೋಡ್ತಾ ಇದ್ದಾನೆ ಅದ್ರಲ್ಲಿ ನೋಡ್ತಾ ಇರೋದು ಎಲ್ಲ ಬೇದಿ, ವಾಂತಿ ಇದೆಲ್ಲ ತುಂಬಿರುವ, ಮಲ ಮೂತ್ರ ಎಲ್ಲ ತುಂಬಿರುವ. ಸೊ ಆಕ್ಚುಲಿ ಇದು, ಆದರೆ ನಮಗೆ ಆತರ ಆಕರ್ಷಣೆ ಇದೆ. ಆಕರ್ಷಣೆ ಇರೋದ್ರಿಂದ ನಮಗೆ ಆ ರೀತಿ ಎಲ್ಲ ಕೃಷ್ಣ ಭಗವತಿಯಲ್ಲಿ ಹೇಳ್ತಾರೆ, ಮನಸ್ಸಿನಲ್ಲಿ ಇದೆಲ್ಲ ಉದ್ಭವ. ಪ್ರಜಾಹಾತಿ ಯದಾ ಕಾಮ ಸರ್ವಾನ್ ಪಾರ್ಥ ಮನೋಗತ ಆತ್ಮನ ತುಷ್ಟ ಸಿತಧೀರ್ ಮುನಿರ್ ಉಚ್ಯತೆ. ಸೊ ಇದು ನಮ್ಮ ಮನಸ್ಸಿನಲ್ಲಿ ಇದು ಮೊದಲು ಸೃಷ್ಟಿಯಾಗೋದು. ನಮಗೆ ಆತರ ಇಚ್ಛೆ ಇದೆ, ಆತರ ಬಯಕೆ ಇದೆ. ಸೊ ಆ ರೀತಿಯ ಒಂದು ಮಾಯೆ ಅದನ್ನ ಈ ಜಗತ್ತಿನಲ್ಲಿ ವ್ಯಕ್ತವಾಗುತ್ತೆ. ಒಳಗಿರೋದು ಮೊದಲು ನಮ್ಮಲ್ಲಿ ಇರೋದು, ದೋಷ ಇರೋದು ಲೋಪ ನಮ್ಮಲ್ಲಿ.
ಇನ್ನೊಂದ್ಸಲ ಹೇಳ್ತಾರಲ್ಲ, ಇದು ನಮ್ದು ಹೃದ್ರೋಗ ಕಾಮ ಅಂತ ಹೇಳ್ತಾರೆ. ಹೃದ್ರೋಗ ಕಾಮ ಅಂದ್ರೆ ಹೃದಯದ ಒಂದು ರೋಗ. ಸೊ ಹೃದಯದ ರೋಗ ಎಷ್ಟೋಗಳು ಇದೆ ಈಗ. ಹಾರ್ಟ್ ಡಿಸೀಸ್, ಹಾರ್ಟ್ ಸ್ಪೆಷಲಿಸ್ಟ್ ಇದ್ದಾರೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್, ದೊಡ್ಡ ದೊಡ್ಡ ಹಾರ್ಟ್ ಸರ್ಜರಿ ಮಾಡಿದವರು ಇದ್ದಾರೆ. ಸೊ ಆದ್ರೆ ಈ ಕಾಮವನ್ನು ತೆಗೆಯೋದು ಈ ಹಾರ್ಟ್ ಸರ್ಜನ್ ಯಾರು ಇಲ್ಲ ಇಲ್ಲಿ ನಮಗೆ. ನಿಜವಾದ ಆ ರೀತಿ ತೆಗೆಯೋದಂದ್ರೆ ಭಗವಂತನು. ಭವರೋಗ ಅವನ ನಾಮ ಅದು ತೆಗೆಯುತ್ತೆ ಇದನ್ನ. ಇಲ್ಲ ಅಂದ್ರೆ ಇಲ್ಲಿ ಹಾರ್ಟ್ ಡಿಸೀಸ್, ಇಲ್ಲಿ ಹಾರ್ಟ್ ಬ್ಲಾಕ್ಸ್ ಅಂತ ತೆಗಿಬಹುದು, ಇಲ್ಲ ಅಂದ್ರೆ ಹಾರ್ಟ್ ಅಲ್ಲಿ ಆಗಿರೋ ತೂತುಗಳನ್ನ ಸರಿ ಮಾಡ್ಬೋದು, ಇಲ್ಲ ಬೇರೆ ಬೇರೆ ರೀತಿ ಈ ತರ ಹಾರ್ಟ್ ಸರ್ಜನ್ಸ್, ಹಾರ್ಟ್ ಸ್ಪೆಷಲಿಸ್ಟ್ ಇರ್ತಾರೆ. ಆದ್ರೆ ನಿಜವಾದ ಹಾರ್ಟ್ ಸರ್ಜನ್, ಹಾರ್ಟ್ ಸ್ಪೆಷಲಿಸ್ಟ್ ಭಗವಂತನ ನಾಮ. ಸೊ ಅದರಿಂದ ಈ ನಮ್ಮ ಹೃದ್ರೋಗ ಕಾಮ ಇದೇನಿದೆ ಇದು ಮುಕ್ತವಾಗ್ತದೆ. ಇದು ನಿಜವಾದ ನಮ್ಮ ಹಾರ್ಟ್ ಡಿಸೀಸ್ ಹೃದಯದಲ್ಲಿ ಇದೆ. ಹೃದಯದಲ್ಲಿ, ಯಾಕಂದ್ರೆ ಆತ್ಮ ಆಗಿ ನಾವು ಈ ಹೃದಯದಲ್ಲಿ ಇದ್ದೇವೆ. ಹೃದಯ ಮನಸ್ಸನ್ನ ಒಂದು ರೀತಿ ಸಿನಾನಿಮಸ್ ಆಗುವಾಗಲೂ ಹೇಳ್ತಾರೆ. ಸೊ ಅಲ್ಲಿ ಇದು ಕೂತಿದೆ. ಸೊ ಇನ್ನ ಒಂದು ಅರ್ಜುನಾಗೆ ಕೃಷ್ಣ ಹೇಳೋದು, ಇದು ಎಲ್ಲೆಲ್ಲಿ ಇದೆ, ಇದು ಕಾಮ. ಇದು ಒಂದು ಹೃದ್ರೋಗ ಕಾಮ ಅಲ್ಲಿದೆ, ಇನ್ನೊಂದು ಇದು ಇಂದ್ರಿಯಗಳಲ್ಲಿದೆ, ಇದು ವಾಸಸ್ಥಳ, ಕಾಮದ ವಾಸಸ್ಥಳ ಹೇಳೋದು ಭಗವದ್ಗೀತೆಯಲ್ಲಿ. ಇದು ಇಂದ್ರಿಯ ವಸ್ತುಗಳಲ್ಲಿದೆ, ಇಂದ್ರಿಯಗಳಲ್ಲಿದೆ, ಮನಸ್ಸಿನಲ್ಲಿದೆ, ಬುದ್ಧಿಯಲ್ಲಿದೆ. ಸೊ ಬುದ್ಧಿ ಬಂದ್ಬಿಟ್ರೆ ಅದು ಕಾಮದ ಬುದ್ಧಿ, ಲಸ್ಟಿ ಇಂಟೆಲಿಜೆನ್ಸ್, ಅದು ಬಂದ್ಬಿಟ್ರೆ ಪತನ ಹೋಗ್ಬಿಡುತ್ತೆ. ಸೊ ಈ ರೀತಿ ಎಲ್ಲೆಲ್ಲಿ ಈ ವೈರಿ, ಈ ಕಾಮದ ಶತ್ರು ಇದು ಅಡಗಿದೆ ಅಂತ ಕೂಡ ಭಗವಂತ ನಮ್ಗೆ ಹೇಳ್ತಾನೆ. ಏನಿದೆ, ಇದು ನಮ್ಮ ಭೌತಿಕ ಜಗತ್ತು, ಭೌತಿಕ ಸ್ಥಿತಿ. ಆದ್ರೆ ಇಲ್ಲಿ ಕೇಳ್ತಾ ಇರೋದು ಆಧ್ಯಾತ್ಮಿಕ ಜಗತ್ತಿನಲ್ಲಿ, ಅಲ್ಲಿ ಅವರು ಎಷ್ಟು ಆಧ್ಯಾತ್ಮಿಕತೆಯಲ್ಲಿ ತನ್ಮಯರಿದ್ದಾರೆ, ಎಷ್ಟು ಆಧ್ಯಾತ್ಮಿಕತೆ ಪ್ರಾಮುಖ್ಯವಾಗಿದೆ ಅಂದ್ರೆ ಅವರಿಗೆ ಇದೇನು ಕೂಡ ಏನು ಮಾಡೋದಿಲ್ಲ. ಇವ್ರು ಕೂಡ ಹೇಳ್ತಾರೆ, ಯಮುನಾಚಾರ್ಯ ಹೇಳ್ತಾರೆ, ಯನ್ ಮೈಥುನಾದಿ ಗೃಹಮೇದಿ ಸುಖಂ ಇತ್ಯುಚ್ಚಂ ಕಾಂಡೂಯನೇನ ಕರೆಯೋರಿವ. ಇಲ್ಲ ಸಾರಿ, ಅವ್ರು ಹೇಳೋದು ಇದು ಪ್ರಹ್ಲಾದ್ ಮಹಾರಾಜರ ಮಾತು. ಪ್ರಹ್ಲಾದ್ ಮಹಾರಾಜರ ಸಾಕ್ಷಾತ್ಕಾರ. ಸೊ 5 ವರ್ಷದಲ್ಲೇ ಅವ್ರಿಗೆ ಸಾಕ್ಷಾತ್ಕಾರ. ಹೇಗೆ ಹೇಳ್ತಾರೆ ಸಾಕ್ಷಾತ್ಕಾರ ಹೇಗೆ ಅಂದ್ರೆ, ಅವರ ಗುರು ನಾರದರಿಂದ ಕೇಳಿದ್ದಾರೆ. ಸೊ ತಾಯಿಯ ಗರ್ಭದಲ್ಲಿದ್ದಾಗಲೂ ಕೂಡ ಈ ಶಿಕ್ಷಣವನ್ನು ಅವ್ರು ಪಡೆದು ಅವರು ಈ ಸಾಕ್ಷಾತ್ಕಾರವನ್ನು ಪಡೆದ್ರು. ಸೊ ಒಂದು ಸಾಕ್ಷಾತ್ಕಾರ ನಾವು ಕೇಳೋದ್ರಿಂದ ಸಾಕ್ಷಾತ್ಕಾರ ಪಡ್ಬೋದು, ಶ್ರವಣದಿಂದ. ಇನ್ನೊಂದು ನಾವು ಅನುಭವ ಆಗ್ಬೇಕು ನಮ್ಗೆ. ಒಂದೊಂದು ನಮಗೆ ಮತ್ತೆ ಅನುಭವ ಆದ್ರೂ ನಾವು ಕಲಿದೆ ನಾವು ಮುಂದುವರಿಸಬಹುದು. ಸೊ ನಮ್ಮ ಇದರಲ್ಲಿದೆ, ಆದ್ರೆ ವಿಧಾನ ಇದೆ. ಇದು ಸರಿಯಾದ ರೀತಿಯಲ್ಲಿ ಕೇಳೋದ್ರಿಂದ, ಶ್ರವಣ ಮಾಡೋದ್ರಿಂದ, ಅದನ್ನ ಒಂದು ಸ್ಮರಣೆ ಮಾಡೋದ್ರಿಂದ, ಅದರ ಬಗ್ಗೆ ಚಿಂತನೆ ಮಾಡಿ ಸೊ ನಾವು ಅದನ್ನ ಪಡಿಬಹುದು. ಇನ್ನೊಂದ್ ಕಡೆ ಹೇಳ್ತಾರೆ, ಪುಂಸಾ ಸ್ತ್ರೀಯ ಮಿಥುನಿ ಭಾವಮೇತ ತಯೋರ್ಮಿತು ಹೃದಯ ಗ್ರಂಥಿ. ಸೊ ಅಲ್ಲೂ ಕೂಡ ಹೇಳೋದು ಹೃದಯ ಗ್ರಂಥಿ, ಈ ಹಾರ್ಟ್ ಅಲ್ಲಿ, ನಾಟ್ ಹೃದಯದಲ್ಲಿ ಹೃದಯ. ಸೊ ಯಾವ್ದೊಂದು ಹಾರ್ಟ್ ಆಪರೇಷನ್ ಇಂದ ನಾವು ಈ ಗ್ರಂಥಿನ ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಇದನ್ನ ತೆಗಿಲಿಕ್ಕಂದ್ರೆ ಇದನ್ನ ತದಾರಜಸ್ತಮೋಭಾವ ಕಾಮಲೋಭಾದಯಶ್ಚೇ ಚೇತಯೇತೆ ರನಾವಿದ್ನಂ ಸಿಥಂ ಸತ್ವೇ ಪ್ರಸೀದತಿ ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥೋಯಿ ಅಭದ್ರಾಣಿ ವಿಧುನೋತಿ ಸುಹೃತ್ಸತಾ. ಸೊ ಇದು ಹೃದಯದಲ್ಲಿ ಏನಿದೆ, ಇದು ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥೋಯಿ ಅಭದ್ರಾಣಿ. ಕಾಮ ಜೊತೆಗೆ ಬೆರೆದಿದೆ. ಕಾಮ ಆದಿ, ಕಾಮ ಒಂದೇ ಅಲ್ಲ, ಆದಿ. ಕಾಮ, ಲೋಭ, ಮೋಹ, ಕ್ರೋಧ ಇದೆಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿದ್ದಲ್ಲ. ಸೊ ಇದೆಲ್ಲವೂ ಇದೆ ನಮ್ಮ ಹೃದಯದಲ್ಲಿ. ಸೊ ಇದನ್ನ ಇದರಿಂದ ಈ ತರ ಶೋಧನೆಯಿಂದ, ಈ ತರ ಒಂದು ಆಪರೇಷನ್ ಅಲ್ಲಿ ತೆಗಿತಾರೆ. ಇದನ್ನ ತೆಗೆಯೋದು ಹೇಗೆ ಅಂದ್ರೆ, ಶೃಣ್ವತಾಂ ಸ್ವಕಥಾ ಕೃಷ್ಣ, ಕೃಷ್ಣನ ಬಗ್ಗೆ, ಕೃಷ್ಣ ನಾಮ, ಕೃಷ್ಣ ರೂಪ, ಕೃಷ್ಣನ ದಿವ್ಯ ಗುಣಗಳು, ಕೃಷ್ಣ ಚಟುವಟಿಕೆಗಳು. ಸೊ ಇದನ್ನು ನಾವು ಕೇಳ್ತಾ, ಇದರಿಂದ ನಾವು ಮತ್ತೆ ಶ್ರವಣ ಕೀರ್ತನ. ಸೊ ನಾವು ಕೇಳಬೇಕು, ಇದನ್ನ ಹೇಳಬೇಕು, ಇದನ್ನ ನಾವು ಚರ್ಚಿಸಬೇಕು, ಇದನ್ನ ಮತ್ತೆ ಇದನ್ನ ಸ್ಮರಣೆ ಮಾಡ್ಬೇಕು, ಇದನ್ನ ನಾವು. ಸೊ ಶ್ರವಣ ಕೀರ್ತನ ಸ್ಮರಣ, ಸೊ ಈ ತರ ಮಾಡೋದ್ರಿಂದ ಹೇಳ್ತಾರೆ, ಈ ಗಂಟು ಹೃದಯದಲ್ಲಿರೋ ಈ ಗಂಟು, ಇದು ಈ ಬಿಗಿ ಇದು ಬಿಡುತ್ತೆ. ಇಲ್ಲಾಂದ್ರೆ ಅದು ಕಟ್ ಆಗುತ್ತೆ. ಕಟ್ ಕೂಡ ಹೇಳ್ತಾರೆ, ಒಂದ್ಸತಿ ಹೇಳ್ತಾರೆ, ಆಗ ನಂಟು ಕಟ್ ಆಗುತ್ತೆ. ಈ ಅಭದ್ರಗಳು ಇದೆಲ್ಲವೂ ಕೂಡ ವಾಶ್ ಆಗ್ಬಿಡುತ್ತೆ. ಸೊ ನಂತರ ವಿವರಣೆ ಇದೆ ಇಲ್ಲಿ. ಸೊ ಅದು ನಾಳೆ ನೋಡೋಣ ಅನ್ಸುತ್ತೆ. ಶಿವನ ಇದು ಶಿವ ಅಭ್ಯಾಸ ಮಾಡ್ತಾ ಇರೋದು ಅಲ್ಲಿ ಮಹಾಯೋಗಿ, ಇದು ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಕೃಷ್ಣ ಧನ್ಯವಾದಗಳು. ಪ್ರಭುಜಿ, ಮ್ಯೂಟ್ ಆಗಿದ್ದೀರಿ. ಮ್ಯೂಟ್ ಆಗಿ. ಹರೇ ಕೃಷ್ಣ ಪ್ರಭುಜಿ, ಪ್ರಭುಜಿ ಧನ್ಯವಾದ.